ॐ विष्णुपदाय कृष्णप्रेष्ठाय भूतले श्रीमते भक्तिवेदांत स्वामिन् इति नामिने नमस्ते सरस्वते देवे गौरवाणी प्रचारिणे शून्यवादी पाश्चात्य देशतारिणे जय श्री कृष्ण चैतन्य प्रभो नित्यानंद श्री अद्वैता गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण ಎಲ್ರಿಗೂ ನಮಸ್ಕಾರ ಹರೇ ಕೃಷ್ಣ ಗುರುಜಿ ಹರೇ ಕೃಷ್ಣ ಸೊ ಇವತ್ತು ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ 1 ಸೆಕೆಂಡ್ ಹರೇ ಕೃಷ್ಣ ಸೊ ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಇವತ್ತಿನ ಅಧ್ಯಾಯ 8 ಅಕ್ಷರ ಬ್ರಹ್ಮಯೋಗ ತಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಅಧ್ಯಾಯಕ್ಕೆ ಮೊದಲು ನಾವು ಪ್ರಾರ್ಥನೆಯನ್ನ ಸಲ್ಲಿಸಿ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः. श्रीचैतन्यमनोभीष्टं स्थापितं येन भूतले स्वयं रूपकदामयं ददाति स्वपदान्तिकं वन्देऽहं श्रीगुरो श्रीयुतपदकमलं श्रीगुरुन् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिंधु दीन बंधो जगतपते गोपेश गोपिका कांता राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमः.
नमः ओं विष्णुपादाय कृष्णपेष्ठाय भूतले श्रीमते भक्तिवेदांत स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे हरे राम 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 हरे हरे कृष्ण 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 हरे हरे राम राम हरे 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 कृष्ण 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 हरे हरे राम 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 हरे हरे ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಭಗವಂತನನ್ನ ನಾವು ಯಾಕೆ ಅರಿಯಬೇಕು, ಅವನನ್ನ ಅರಿಯೋದರಿಂದ ನಮಗೆ ಏನು ಇದೆ ಅಂತ ಅವನು ಹೇಳ್ತಾನಲ್ಲ, ಏನ್ ಹೇಳ್ತಾನೆ? ಭಗವಂತ ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ. ಸೊ ಇದೆಲ್ಲ ನನ್ನಿಂದ ಬಂದದ್ದು ಅಲ್ವಾ? ಪಂಚಭೂತಗಳು, ಬುದ್ಧಿ, ಅಹಂಕಾರ ಮತ್ತು ಇನ್ನೊಂದು ಯಾವುದು? ಮನಸ್ಸು. ಸೊ ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲ ನನ್ನಿಂದ ಬಂದಿದ್ದು, ತನ್ನ ಶಕ್ತಿಗಳದಾದ್ಮೇಲೆ, ಇಷ್ಟು ಆದ್ಮೇಲೆ ಅದರ ನಂತರ ಹೇಳ್ತಾನೆ, ಕೆಳಮಟ್ಟದ ಐಹಿಕ ಪ್ರಪಂಚದ ಈ ಭೌತಿಕ ಪ್ರಪಂಚ, ಇದನ್ನು ರಿಸೋರ್ಸ್ ಅನ್ನು ಉಪಯೋಗಿಸಿಕೊಂಡು ಬದುಕ್ತಾ ಇರುವಂತಹ ಜೀವಿಗಳು, ಪ್ರಕೃತಿಯ ಸಂಪತ್ತನ್ನು ಉಪಯೋಗಿಸಿಕೊಂಡು ಬದುಕುವಂತಹ ಜೀವಿಗಳು ಸಹಿತ ನನ್ನ ಶಕ್ತಿ ಅನ್ನೋದನ್ನು ಅವನು ಹೇಳ್ತಾನೆ. ಸೊ ಮತ್ತೆ ಹೇಳ್ತಾನೆ, ಮನುಷ್ಯಾನಾಂ ಸಹಸ್ರೇಶು, 1000 ಮನುಷ್ಯರಲ್ಲಿ ಒಬ್ಬನು ಸಹಿತ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅಂತ ಹೇಳುವುದು ಬಹಳ ಕಷ್ಟ ಅನ್ನುವಂಥದ್ದು. ಸೊ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಏನ್ ಮಾಡ್ಬೇಕು? 3 ಗುಣಗಳನ್ನ ಮೀರಬೇಕು. 3 ಗುಣಗಳನ್ನ ಮೀರಿ ಯಾವಾಗ ನಾವು ಶುದ್ಧ ಸತ್ವದಲ್ಲಿ ಇರ್ತೇವೋ ಆಗ ನಮಗೆ ಅಂದ್ರೆ ಭಗವಂತನ ಕುರಿತಾಗಿ ಏನು ಅವಶ್ಯಕತೆ ಇರೋ ಅಂತಹ ಜ್ಞಾನವನ್ನು ಅವನೇ ಕರುಣಿಸ್ತಾನೆ ನಮಗೆ. ಸೊ ಭಗವಂತನಿಗೆ ಅವನು ಹೇಳ್ತಾನೆ, ಯಾಕೆ ಅಂದ್ರೆ ಪ್ರತಿಯೊಂದು ಕೃಷ್ಣನೇ. ಈಗ ನಿಮ್ಗೆ ಅರ್ಥ ಆಗತ್ತೆ, ಭಗವದ್ಗೀತೆಯನ್ನ ಪೂರ್ತಿಯಾಗಿ 18 ಅಧ್ಯಾಯಗಳು ಮುಗಿದ ನಂತರ ಖಂಡಿತವಾಗಿಯೂ ಈ ಪ್ರಪಂಚದಲ್ಲಿ ಕೃಷ್ಣನನ್ನ ಬಿಟ್ಟು ಬೇರೆ ಏನೂ ಇಲ್ಲ ಅನ್ನುವಂಥದ್ದು ನಮಗೆ ಖಂಡಿತವಾಗತ್ತೆ. ಏನು ಗೀತಾಶಾಸ್ತ್ರಂ ಇದಂ ಪುಣ್ಯಂ ಎಫಟೆ ಪ್ರೇತೋತ್ತಮ, ಏನ್ ಶಂಕರಾಚಾರ್ಯ ಹೇಳ್ತಾರೆ, ಏಕೋ ದೇವ ದೇವಕಿ ಪುತ್ರ ಏವ ಅಂತ, ಅದು ನಮಗೆ ಖಂಡಿತವಾಗಿಯೂ ಅರ್ಥವಾಗತ್ತೆ. ಸೊ ಭಗವಂತನ ಇತರ ದೇವತೆಗಳ ಬಗ್ಗೆ ಅವನು ಹೇಳ್ತಾನೆ. ನಾವು ಯಾವ ದೇವರಲ್ಲಿ ಭಕ್ತಿಯನ್ನ ಮಾಡ್ತೇವೋ ಅಂತಹ ದೇವತೆಯಲ್ಲಿ ನಮ್ಮ ಮನಸ್ಸು ಸ್ಥಿರವಾಗುವ ಹಾಗೆ ಅವನು ನೋಡ್ಕೊಳ್ತಾನೆ. ಯಾಕೆ? ಅವನು ನಮ್ಮ ಹೃದಯದಲ್ಲಿ ಸಾಕ್ಷೀಭೂತನಾಗಿ ಇರ್ತಾನೆ. ಪ್ರತಿಯೊಂದಕ್ಕೂ ಅವನು ಸಾಕ್ಷಿ. ಅವನಿಗೆ ಎಲ್ಲ ಗೊತ್ತಿದೆ, ಎಲ್ಲಾ ಜೀವಿಯ ಪ್ರತಿಯೊಂದು ಏನಾಗ್ತಾ ಇದೆ ಆ ಜೀವಿಯಲ್ಲಿ ಅನ್ನುವಂಥದ್ದನ್ನ ಅವನು ಸರಿಯಾಗಿ ತಿಳ್ಕೊಂಡಿರ್ತಾನೆ ಪರಮಾತ್ಮನಾಗಿ. ಸೊ ಭಗವಂತನಿಗೆ ನಾವು ಶರಣಾಗತರಾಗಬೇಕು. ನಾವು ಮರದ ಬೇರಿಗೆ ನೀರು ಹಾಕ್ಬೇಕು, ಗಿಡದ ಬೇರಿಗೆ ನೀರು ಹಾಕ್ಬೇಕು. ಭಕ್ತಿ ವೃಕ್ಷವನ್ನ ನಿಲ್ಲಿಸ್ಬೇಕಂದ್ರೆ ಬರದ ಎಲೆಗೆ ಅಲ್ಲ ಅಥವಾ ಹೂವಿಗೆ ಅಲ್ಲ ಅನ್ನುವಂಥದ್ದು. ಸೊ ಇತರ ದೇವತೆಗಳ ಬಗ್ಗೆ ನಾವು ನಿನ್ನೆ ತಿಳ್ಕೊಂಡಿರುವಂತಹದ್ದು. ಇದರಿಂದ ನಮ್ಮ ನಿಜವಾದ ಭ್ರಮೆ ಈಗ ಮಹಾಮಾಯೆ ಮತ್ತು ಯೋಗಮಾಯೆ ಭಗವಂತನ ಅಂತರಂಗದ ಶಕ್ತಿ. ಈ ಹರೇ ಕೃಷ್ಣ ಮಂತ್ರದಲ್ಲಿ ಈ ಹರೇ ಅನ್ನುವಂತಹದ್ದು ಭಗವಂತನ ಅಂತರಂಗ ಶಕ್ತಿಯನ್ನ ಸೂಚಿಸುವಂತಹದ್ದು. ಈ ಯೋಗಮಾಯೆ ಅನ್ನುವಂಥದ್ದು ಒಂದು ಉದ್ದೇಶಕ್ಕಾಗಿ ಡೆಫಿನೆಟ್ಲಿ ಅಂದ್ರೆ ಭಕ್ತರನ್ನ ಭಗವಂತನ ಜೊತೆಗೆ ಆ ಸಂಬಂಧವನ್ನ ಕಲ್ಪಿಸಲಿಕ್ಕೆ ಅದು ಸಹಾಯ ಮಾಡುತ್ತೆ. ಅದು ಭಗವಂತನ ಅಂತರಂಗ ಶಕ್ತಿ ಯೋಗಮಾಯ. ಆದರೆ ಈ ಮಹಾಮಾಯೆ ಏನು, ಇದು ಐಹಿಕ ಪ್ರಪಂಚದಲ್ಲಿ ನಮಗೆ ಈ 3 ಗುಣಗಳಿಂದ ಮಾಯೆಯ ಆವರಣೆ ಅದು. ಸೊ ಭ್ರಮೆಯಿಂದ ಭಕ್ತಿಗೆ ನಾವು ಹೇಗೆ ಹೋಗುವುದು ಅನ್ನೋದು ನಿನ್ನೆ ಮತ್ತೆ ಅವನು ಹೇಳ್ತಾನೆ. ಯಾರು ಶುದ್ಧ ಸತ್ವದಲ್ಲಿ ಬರ್ತಾರೆ, ಯಾರು ನನ್ನನ್ನ ಅಂದ್ರೆ ಎಲ್ಲ ನಿತ್ಯ ಸನ್ಯಾಸಿತರ ಕರ್ತವ್ಯವನ್ನು ಬಿಟ್ಟು ಕೊನೆಗೆ ಭಗವಂತನನ್ನ ಅರ್ಥ ಮಾಡಿಕೊಂಡಾಗ ಅವನು ಹೇಳ್ತಾನೆ, ಅವರು ಸಾಯುವ ಕ್ಷಣದಲ್ಲಿಯೂ ನನ್ನನ್ನ ಅರ್ಥ ಮಾಡಿಕೊಳ್ಳಬಲ್ಲರು. ಯಾಕೆ ನಾವು ಭಗವಂತನ ಸಾಯುವ ಕ್ಷಣದಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನ ಇವತ್ತು ನಾವು ನೋಡ್ಲಿಕ್ಕೆ ಇದ್ದೇವೆ.
ಸೊ ಇವತ್ತಿನ ಅಧ್ಯಾಯದಲ್ಲಿ ಅರ್ಜುನ 8 ಪ್ರಶ್ನೆಗಳನ್ನ ಕೇಳ್ತಾನೆ. ಮತ್ತೆ ಈ ಅಧಿಭೂತ ಅಂದ್ರೆ ಪೂರ್ತಿಯ ಪ್ರಕೃತಿಯ ಬಗ್ಗೆ ಅವನು ಕೇಳ್ತಾನೆ, ಏನಿದೆ ಈ ಪ್ರಕೃತಿಯಲ್ಲಿ ಅನ್ನುವಂಥದ್ದು. ಅದರಿಂದ ಈ 8 ಪ್ರಶ್ನೆಗಳಿಂದ ನಮಗೆ ಅರ್ಥ ಆಗತ್ತೆ. ಅದಾದ್ಮೇಲೆ ಈಗ ಭಗವಂತ ಯಾಕೆ ಹೇಳ್ತಾನೆ, ಸಾಯುವ ಸಮಯದಲ್ಲಿ ಅವನನ್ನ ಹೇಗೆ ನೆನಪು ಮಾಡ್ಕೊಳ್ಬೇಕು, ನಾವು ಅದನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನ ಹೇಳ್ತಾನೆ. ಸೊ ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನನ್ನ ಸ್ಮರಿಸುವುದು ಯೋಗ. ಈ ಯೋಗಗಳನ್ನ ಮಾಡಿಕೊಂಡಿಯೂ ಸಹಿತ ಭಗವಂತನನ್ನ ಪ್ರಾಪ್ತಿಯನ್ನ ಪಡೆಯುವಂತಹದ್ದು ಅದು ಹೇಗೆ ಅನ್ನೋದರ ಬಗ್ಗೆ. ಮತ್ತು ಶುದ್ಧವಾದ ಭಕ್ತಿ, ಶುದ್ಧ ಭಕ್ತಿ ಇಂದ ಭಗವಂತನನ್ನ ಸ್ಮರಿಸುವುದು ಹೇಗೆ. ಇವತ್ತಿನ ಅಧ್ಯಾಯದಲ್ಲಿ ನಮ್ಗೆ ಅರ್ಥ ಆಗತ್ತೆ. ದುಃಖಾಲಯಂ ಅಶಾಶ್ವತಂ ಅನ್ನುವಂತಹದ್ದು ಈ ಪ್ರಪಂಚ, ಇದರಿಂದ ನಾವು ಹೊರಗೆ ಬರೋದು ಹೇಗೆ ಅನ್ನುವಂತಹದ್ದು. ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ ಭಗವಂತ ಹೇಳ್ತಾನೆ. ಸೊ ಅವನ ಲೋಕ ಶಾಶ್ವತವಾದಂತಹದ್ದು ಆಧ್ಯಾತ್ಮಿಕ ಪ್ರಪಂಚ. ಭೌತಿಕ ಪ್ರಪಂಚದಲ್ಲಿ ಅದು ಅಂದ್ರೆ ಅದು ಇದಾಗತ್ತೆ, ಅಂದ್ರೆ ಏನು ಅಂತ್ಯ, ಮತ್ತೆ ಹುಟ್ಕೊಳ್ಳುವಂಥದ್ದು, ಮತ್ತೆ ಅಂತ್ಯವನ್ನ ಕಾಣುವಂತಹದ್ದು, ಆ ರೀತಿಯಾಗಿ ಇದ್ದೇ ಇರುತ್ತೆ. ಅದರಿಂದ ಭಗವಂತ ಹೇಳ್ತಾನೆ, ಭಕ್ತಿಯೇ ಪರಮೋಚ್ಚವಾದಂತಹ ಭಗವಂತನ ಜೊತೆಗೆ ನಾವು ಮುಕ್ತಿಯನ್ನ ಪಡೆಯಬೇಕು, ಅಥವಾ ಭಗವದ್ಧಾಮವನ್ನ ಸೇರ್ಬೇಕು, ಅಥವಾ ನಾವು ಈ ಪ್ರಪಂಚದಿಂದ, ಈ ದುಃಖಾಲಯ ಅಶಾಶ್ವತದಿಂದ ಹೊರಗೆ ಹೋಗ್ಬೇಕು ಅನ್ನೋದಕ್ಕೆ ಪರಮೋಚ್ಚವಾಗಿ, ಅದಕ್ಕೆ ನಾವು ಇವತ್ತು ಹೇಳ್ತಾ ಇರುವಂತಹದ್ದು ಭಗವತ್ ಪ್ರಾಪ್ತಿ. ಸೊ ಭಕ್ತಿಯನ್ನ ಮಾಡುವುದರಿಂದ ನಾವು ಎಷ್ಟು ಸುಲಭವಾಗಿ ಭಗವಂತನ ಪ್ರಾಪ್ತಿಯನ್ನ ಮಾಡಬಹುದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನಾವು ಇದೇ ಜನ್ಮದಲ್ಲಿಯೇ ಅದನ್ನ ಸಾಧಿಸಬಹುದು. ಭಕ್ತಿಯನ್ನ ಮಾಡ್ಲಿಕ್ಕೆ ಕೆಲವರು ತಿಳ್ಕೊಳ್ಬಹುದು, ನಾನು ಈಗೇನೋ ಇನ್ನು ನಾವು ಯುವಕರಿದ್ದೇವೋ ಅಥವಾ ಇನ್ನು ಚಿಕ್ಕ ಹುಡುಗರು, ಕೆಲವರು ಹೇಳ್ತಾರೆ, ಇವತ್ತು ನಾನು ಕೇಳ್ತೇನೆ, ಯಾಕೆ ಈ ಭಕ್ತಿಯನ್ನ ಮಾಡ್ಬೇಕು, ಆರಾಮಾಗಿ ಮಾಡಿದ್ರಾಯ್ತಲ್ವಾ ರಿಟೈರ್ಡ್ ಆದ್ಮೇಲೆ ಅನ್ನುವಂತಹದ್ದು. ಅದ್ರ ನಮ್ಗೆ ಇವತ್ತು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಭಕ್ತಿಯನ್ನ ನಾವು ಯಾವತ್ತು ನಮಗೆ ಜ್ಞಾನ ಬಂತೋ ಆವತ್ತಿನಿಂದ ನಾವು ಶುರು ಮಾಡ್ಲೇಬೇಕು. ಅಟ್ಲೀಸ್ಟ್ ಇಲ್ಲಿ ಇಷ್ಟು ದಿವಸ ಮಾಡದೇ ಇದ್ರೆ, ಯಾಕೆಂದ್ರೆ ಯಾರ ಸಾವು ಸಹಿತ ಇಂಥ ದಿನ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಇವತ್ತು ಸಾವಿನ ಬಗ್ಗೆಯೂ ಮಾತಾಡ್ಲಿಕ್ಕೆ ಇದ್ದೇವೆ, ಬೇಜಾರು ಮಾಡ್ಕೊಳ್ಬೇಡಿ ಯಾರು. ಧನ್ಯವಾದಗಳು. ಅರ್ಜುನ ಉವಾಚ ವಿಡಿಯೋ ಇಲ್ಲ, ಸಾರಿ, ಯಾರ್ದು ಹ್ಯಾಂಡ್ ರೈಸ್ ಏನು ಕಾಣಿಸ್ತಾ ಇಲ್ಲ ನೋಡಿ. ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಹಸ್ತ. ಓಕೆ, ಧನ್ಯವಾದಗಳು. ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಹರೇ ಕೃಷ್ಣ. ರಾಮ ಬದರಿ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೆ, ಪರಮ ಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. ಹರೇ ಕೃಷ್ಣ ಪ್ರಭುಜಿ. ಸೊ ಅವನು ಕೇಳ್ತಾ ಇದ್ದಾನೆ, ಅವನು ಏನೇನ್ ಕೇಳ್ತಾ ಇದ್ದಾನೆ ಅದು ಈಗ ಇಲ್ಲಿ ಹೇಳಲಾಗಿದೆಲ್ಲ ಅದೇ ತರ ಮುಂದೆ ಹೇಳ್ತಾನೆ. ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಸುಮಿತ್ರಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಮಧುಸೂದನನೇ, ಯಜ್ಞದ ಪ್ರಭುವು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗುವವರು ಮರಣ ಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ. ಧನ್ಯವಾದ ಗುರುಜಿ. ಧನ್ಯವಾದಗಳು. ಸೊ ಇಲ್ಲ ಅವನು ಈ ಪ್ರಶ್ನೆಯನ್ನ ಕೇಳ್ತಾನೆ, ಯಾಕೆ ಭಗವಂತ ಹಿಂದಿನ ಅಧ್ಯಾಯದಲ್ಲಿ ಹೇಳ್ತಾನಲ್ಲ, ಸೊ ಅದ್ರ ಮೇಲೆ ಅವನು ಕೇಳ್ತಾನೆ, ಇದನ್ನ ನಾನು ಹೇಗೆ ಅರ್ಥ ಮಾಡಿಕೊಳ್ಳುವಂತಹದ್ದು, ಇದ್ರ ಬಗ್ಗೆ ವಿವರಣೆ ಅಂದ್ರೆ ದಯವಿಟ್ಟು ತಿಳಿಸು. ಈ ದೇವತೆಗಳೆಲ್ಲ ಯಾರು, ಅವನು ಹೇಳ್ತಾನಲ್ಲ, ದೇವತೆಗಳು ಯಾರು, ಯಾವ ದೇವತೆಗಳನ್ನ ಪೂಜಿಸ್ತಾರೆ, ಹಾಗಿದ್ರೆ ಅವರೆಲ್ಲ ಯಾರು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ಕರ್ಮ ಯಾವುದು, ಆತ್ಮ ಯಾವುದು, ಈ ಬ್ರಹ್ಮನ್ ಅಂದ್ರೆ ಭಗವಂತನ ನಿರಾಕಾರ ರೂಪ, ಅದ್ರ ಬಗ್ಗೆಯೂ ಕೇಳ್ತಾನೆ. ಅದಂದ್ರೆ ಹಾಗಂದ್ರೆ ಏನು ಅನ್ನುವಂಥದ್ದನ್ನ ಅವನು ಅರ್ಥ ಮಾಡಿಕೊಳ್ಬೇಕು, ಅದೆಲ್ಲ ಅವನಿಗೆ ಪೂರ್ತಿಯಾಗಿ. ಯಜ್ಞದ ಪ್ರಭು ತಾನು ಅಂತ ಭಗವಂತ ಹೇಳ್ತಾನೆ. ಹಾಗಿದ್ರೆ ಈ ಯಜ್ಞವನ್ನ ಕೊಡ್ಬೇಕು, ಯಾರಿಗೆ ಕೊಡ್ತೇವೆ ನಾವು ಅನ್ನುವಂತಹದ್ದು. ಅವನು ಪ್ರತಿಯೊಬ್ಬರ ದೇಹದಲ್ಲಿ ಇರ್ತಾನೆ ಅಂತ ಹೇಳ್ತಾನೆ. ಅದು ಹೇಗಿರ್ತಾರೆ ಅವರ ದೇಹದಲ್ಲಿ, ಮತ್ತೆ ಯಾರು ಭಕ್ತಿಯನ್ನ ಮಾಡ್ತಾರೋ, ಯಾರು ನಿರಂತರವಾಗಿ
ಮುಕುಂದನ ಸ್ಮರಣೆಯನ್ನ ಮಾಡ್ತಾರೋ ಮೋಕ್ಷವನ್ನ ಪಡೆಯಲಿಕ್ಕೆ. ಸೊ ಹೇಗೆ ಅವನು ಕೇಳ್ತಾನೆ, ಹೇಗೆ ನಾವು ಮರಣಕಾಲದಲ್ಲಿ ನಿನ್ನನ್ನ ತಿಳಿಯುವುದು ಅನ್ನುವಂಥದ್ದನ್ನ. ಸೊ ಇಲ್ಲಿ ಸಂಕ್ಷಿಪ್ತವಾಗಿ ಶ್ಲೋಕ ಮತ್ತೆ ಆಮೇಲೆ ಹೋಗೋಣ. ಬ್ರಹ್ಮನ್ ಅಂದ್ರೆ ಏನು ಅನ್ನುವಂಥದ್ದು ಕೇಳ್ತಾನೆ. ಬ್ರಹ್ಮನ್ ಅಂದ್ರೆ ಇಲ್ಲಿ ಎರಡಕ್ಕೂ ಬ್ರಹ್ಮನ್ ಅಂತ ಹೇಳ್ತಾರೆ. ಒಂದು ಭಗವಂತನ ಬ್ರಹ್ಮಜ್ಯೋತಿ, ಅವನ ನಿರಾಕಾರ ರೂಪ ಅಂತ ನಾವು ಹೇಳುವಂತಹದ್ದು. ಅಂದ್ರೆ ಹೇಗೆ ಸೂರ್ಯನ ಬೆಳಕಿರುತ್ತೋ ಅದರ ತೇಜೋಪುಂಜ, ಭಗವಂತನಿಂದ ಹೊರಸೂಸಿದಂತಹ ಬೆಳಕಿನ ರಾಶಿ ಇದೆಯಲ್ಲ, ಆ ಒಂದು ಬೆಳಕಿನ ಅದಕ್ಕೂ ಬ್ರಹ್ಮನ್ ಅಂತ ಹೇಳುವಂತಹದ್ದು. ಅದೇ ರೀತಿಯಾಗಿ ಭಗವಂತನಿಂದ ಪ್ರತ್ಯೇಕಗೊಂಡಿರುವಂತಹ ವಿಭಿನ್ನಾಂಶವಾಗಿರುವಂತಹ ಈ ಆತ್ಮ ಸಹಿತ ಬ್ರಹ್ಮನ್ ಅಂತ ಕರೆಯಲಾಗುತ್ತೆ. ನಾಶವಿಲ್ಲದ ಜೀವಾತ್ಮ ಇದು ನಾಶನೇ ಇಲ್ಲ ಈ ಆತ್ಮಕ್ಕೆ. ಆತ್ಮ ಇರತ್ತೆ, ಭಗವಂತನು ಇದ್ದಾನೆ, ಆತ್ಮವೂ ಇರತ್ತೆ, ಅದಕ್ಕೆ ನಾಶ ಅನ್ನೋದಿಲ್ಲ. ಈಗ ನಾವು ತಿಳ್ಕೊಳ್ಬೋದು, ನಾವು ಸತ್ರೆ ಆಯ್ತಾ ಅಥವಾ ನಾವು ಈ ಐಹಿಕ ಪ್ರಪಂಚ ಬಿಟ್ಬಿಟ್ರೆ ಆತ್ಮ ನಾಶ ಆಗತ್ತಾ? ಇಲ್ಲ. ಆತ್ಮ ಐಹಿಕ ಪ್ರಪಂಚದಿಂದ ಹೋಗಿ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗಿ ಆಧ್ಯಾತ್ಮಿಕ ಶರೀರವನ್ನ ಪಡೆಯತ್ತೆ. ಸೊ ಆತ್ಮಕ್ಕೆ ಎಲ್ಲೇ ಇದ್ರೂ ಶರೀರ ಅನ್ನೋದು ಬೇಕೇ ಬೇಕು. ಅದು ಶರೀರ ಇಲ್ಲದೆ ಇರ್ಲಿಕ್ಕೆ ಸಾಧ್ಯವಿಲ್ಲ ಬಹಳ ದಿವಸ. ಅಂದ್ರೆ ಇಲ್ಲಿ ಐಹಿಕ ಪ್ರಪಂಚ ನಾವು ಅದನ್ನ ಪ್ರೇತಾತ್ಮ ಅಂತ ಕರೀತೇವೆ. ಅದಕ್ಕೆ ಮುಕ್ತಿಯನ್ನು ಕೊಡಲಿಕ್ಕೆ, ಅದಕ್ಕೆ ಶರೀರವನ್ನು ಕೊಡುವಂತಹ ಜವಾಬ್ದಾರಿ ಶಿವಂದು. ಅವನು ತನ್ನ ಗಣಗಳ ಜೊತೆಗೆ ಇಂತಹ ಆತ್ಮಗಳನ್ನು ಉದ್ಧಾರ ಮಾಡ್ತಾನೆ. ಕರ್ಮ, ಕೆಲಸ, ಫಲಪ್ರದ ಚಟುವಟಿಕೆ. ಕರ್ಮ ಅಂದ್ರೆ ಏನು? ಆಧ್ಯಾತ್ಮ ಅನ್ನುವಂತಹದ್ದು ಈ ಆತ್ಮದ ನಿಜವಾದ ಸ್ವರೂಪ. ಸ್ವರೂಪ, ಆತ್ಮದ ಸ್ವಂತಿಕೆ ಯಾವುದು? ಆಧ್ಯಾತ್ಮಿಕವಾಗಿ ಇರುವಂತಹದ್ದು. ಇದು ಭ್ರಮೆಯಲ್ಲಿ, ಮಾಯೆಯಲ್ಲಿರುವಂತಹ ಆತ್ಮ. ಈಗ ಅದು ಅದರ ಸ್ವಂತಿಕೆ ಅಲ್ಲ, ಸ್ವರೂಪ ಅಲ್ಲ ಅದ್ರದ್ದು. ಕರ್ಮ ಅಂದ್ರೆ ಏನು ಅಂತ ಕೇಳ್ತಾನೆ. ಫಲಪ್ರದ ಚಟುವಟಿಕೆಗಳಿಂದ ಮಾಡುವಂತಹದ್ದು ಕರ್ಮಕಾಂಡ. ಅಂದ್ರೆ ಅದೇ ಬಹಳವಾಗಿ ಇಂದ್ರಿಯ ತೃಪ್ತಿಯ ಬಯಕೆಗಳ ಕೆಲಸ ಮಾಡುವಂತಹದ್ದು ಕರ್ಮ ಅನ್ನುವಂತಾನೆ ಹೇಳ್ತಾನೆ. ಭೌತಿಕ ದೇಹಕ್ಕೆ ಕಾರಣವಾಗುವ ಕ್ರಿಯೆಗಳು. ಯಾಕಂದ್ರೆ ಇಲ್ಲಿ ಇಂದ್ರಿಯ ತೃಪ್ತಿ ಅಂದ್ರೆ ದೇಹಕ್ಕೆ ಕಾರಣವಾಗುವಂತಹದ್ದು. ಆತ್ಮಕ್ಕೆ ಇಂದ್ರಿಯ ತೃಪ್ತಿ ಅನ್ನುವಂತಲ್ಲ, ಈ ದೇಹ ಇರೋದರಿಂದ ಆ ಇಂದ್ರಿಯಗಳ ತೃಪ್ತಿ ಆ ದೇಹಕ್ಕೆ ಆಗುವಂಥದ್ದು. ಅಧಿಭೂತ ಅಂದ್ರೆ ಈ ಭೌತಿಕ ಪ್ರಕೃತಿ. ಈ ಭೌತಿಕ ಪ್ರಕೃತಿ ಅಧಿದೇವತೆ ದುರ್ಗಾದೇವಿ. ಅಧಿಭೂತ ಅಥವಾ ಅಧಿದೈವ ಎಲ್ಲಾ ದೇವತೆಗಳನ್ನು ಒಳಗೊಂಡಿರುವಂತಹ ಭಗವಂತನ ವಿಶ್ವರೂಪ. ಅದು 11ನೇ ಅಧ್ಯಾಯ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು. ಅಧಿಯಜ್ಞ ಅಂದ್ರೆ ಯಜ್ಞದ ಭೋಕ್ತ ಯಾರು? ನಾವು ಯಾವುದೇ ಯಜ್ಞವನ್ನ ಯಾರಿಗೋಸ್ಕರ ಮಾಡುವಂತಹದ್ದು. ಆ ಯಜ್ಞಕ್ಕೆ ನಾವು ಏನನ್ನ ಅರ್ಪಿಸ್ತೇವೆ ಅದು ಯಾರಿಗೆ ಸೇರುವಂತಹದ್ದು. ಸೊ ನೋಡಿ ಎಷ್ಟು ಭಗವಂತ ಹೇಳ್ತಾ ಇದ್ದಾನೆ, ಎಷ್ಟು ಮಹತ್ವವಿದೆ ಯಜ್ಞಗಳನ್ನ ಮಾಡುವುದಕ್ಕೆ. ಕಲಿಯುಗದಲ್ಲಿ ಜಪಯಜ್ಞ, ಬೇರೆ ಯಜ್ಞ ಮಾಡದೇ ಇದ್ರೂ ತೊಂದರೆ ಇಲ್ಲ, ಜಪಯಜ್ಞ ಮಾಡಬೇಕು. ಆದರೆ ಕೆಲವರು ಲೋಕ ಕಲ್ಯಾಣಾರ್ಥವಾಗಿ ಹಲವಾರು ಯಜ್ಞಗಳನ್ನ ಮಾಡ್ತಾರೆ. ಅದು ಯಾವುದೇ ಸ್ವಂತಿಕೆ ಇರುವುದಿಲ್ಲ. ಅಲ್ಲಿ ಭಗವಂತನಿಗೆ ಅರ್ಪಿಸುವಂತಹದ್ದು, ಅವನ ಸೇವೆ ಅಂತ ತಿಳಿದು ಮಾಡುವಂತಹ ಕೆಲವು ಯಜ್ಞಗಳು. ಆ ಯಜ್ಞದ ಭೋಕ್ತಾರ ಅವನು ಯಾರು? ಪರಮಾತ್ಮ. ಯಾರು? ಈ ಕ್ಷೀರೋದಕಶಾಹಿ ವಿಷ್ಣು. ಅವನೇ, ಅದೇ ಪರಮಾತ್ಮ. ಅಂದ್ರೆ ಅವನು ಐಹಿಕ ಅಂದ್ರೆ ಪೂರ ವಿಸ್ತರಣೆಯನ್ನ ಮಾಡಿಕೊಂಡಿರುವಂತವನು. ಅವನು ಅವ್ಯಕ್ತ, ಅವನು ನಿಜವಾಗಿ ಕಾಣೋದಿಲ್ಲ. ಸಾವಿನ ಸಮಯದಲ್ಲಿ ಅವನು ಎಲ್ಲಿರ್ತಾನೆ? ಈ ಪರಮಾತ್ಮ ಅನ್ನುವಂಥವನು ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಇರ್ತಾನೆ. ಈ ಆತ್ಮನೂ ಹೃದಯದಲ್ಲೇ ಇರುವಂತಹದ್ದು, ಪರಮಾತ್ಮನು ಹೃದಯದಲ್ಲಿಯೇ ಇರುವಂತಹದ್ದು. ಈಗ ನಮ್ಮ ಶರೀರದಲ್ಲಿ ಆತ್ಮ ಎಲ್ಲಿದೆ ಅಂತ ನೀವು ಹುಡ್ಕೋಕ್ ಹೋದ್ರೆ ಅದು ನಿಮ್ಮ ಹೃದಯದಲ್ಲೇ ಇರುತ್ತೆ, ನಮ್ಮ ಹೃದಯದಲ್ಲೇ ಇದೆ ಅದು. ಅದೇ ರೀತಿಯಾಗಿ ಪರಮಾತ್ಮನು ನಮ್ಮ ಹೃದಯದಲ್ಲಿಯೇ ಇದ್ದಾನೆ. ಅದರಿಂದ ನಾವು ಯಾವಾಗ್ಲೂ ಹೇಳ್ತೇವೆ, ಈ ದೇಹ ಅನ್ನುವಂತಹದ್ದು ಒಂದು ದೇವಸ್ಥಾನದ ತರ ಅಂತ. 9 ದ್ವಾರಗಳನ್ನ ಹೊಂದಿರುವಂತಹ ಒಂದು ನಗರ ಅಂತ ದೇಹಕ್ಕೆ ಹೇಳ್ತಾರೆ.
ಸಾವಿನ ಸಮಯದಲ್ಲಿ ಭಗವಂತನನ್ನ ಹೇಗೆ ನೆನೆಸಿಕೊಳ್ಳುವುದು? ನಿರಂತರವಾಗಿ ಜೀವನದುದ್ದಕ್ಕೂ ಭಗವಂತನನ್ನ ಅವನನ್ನ ಆರಾಧಿಸುವುದರಿಂದ ಅಥವಾ ಅವನ ಸ್ಮರಣೆಯನ್ನ ಮಾಡುವುದರಿಂದ ನಾವು ಭಗವಂತನನ್ನ ಸಾವಿನ ಸಮಯದಲ್ಲಿ ನೆನಪು ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ಅದನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಅದನ್ನೇ ನೋಡೋಣ ಭಗವಂತ ಏನ್ ಹೇಳ್ತಾನೆ. ಶ್ರೀ ಭಗವಾನ್ ವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಜಿತ. ಪುಷ್ಪಾಚಿದಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಗುರುಜಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಅಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಹರೇ ಕೃಷ್ಣ ಗುರುಜಿ. ಇದು ಬಾಡಿಲಿ ಪ್ಲಾಟ್ಫಾರ್ಮ್ ಅಥವಾ ಈ ದೈಹಿಕ ವೇದಿಕೆ ಅಂದ್ರೆ ಭೌತಿಕ ವೇದಿಕೆ. ಅದರಲ್ಲಿ ಶರೀರ ನಾವು ಹೆಂಗ್ ಕಾಣಬೇಕು, ನಾವು ತಿನ್ಬೇಕು, ಉಣ್ಬೇಕು, ಎಂಥದ್ದು ಯಾಕೆ ಮಾಡ್ತೀವಿ? ಆ ಶರೀರದ ಬೆಳವಣಿಗೆಗೆ, ನಮ್ಮ ಇಂದ್ರಿಯಗಳ ಬೆಳವಣಿಗೆಗೆ ಅಥವಾ ಇಂದ್ರಿಯಗಳ ತೃಪ್ತಿಗೆ. ಸೊ ಅದು ಈ ಕರ್ಮ ನಾವು ಮಾಡುವಂಥದ್ದು. ಅಂದ್ರೆ ಫಲಪ್ರದ ಚಟುವಟಿಕೆಗಳು ಏನೇ ಇದ್ದನೋ ಅದನ್ನ ಕರ್ಮ ಅಂತ ಕರೀತಾರೆ ಅಲ್ವಾ? ಅದಕ್ಕೆ ನಾವು ಹೇಳೋದೇನು? ಕರ್ಮ ಫಲ, ಅದಕ್ಕೆ ಫಲ ಇದೆ. ಆ ರೀತಿಯಾದ ಕರ್ಮ ಮಾಡೋದ್ರಿಂದ ಆ ಫಲಗಳಿಗೆ ನಾವು ಅಂಟ್ಕೊಳ್ಬೇಕಾಗತ್ತೆ. ಅದರಿಂದ ಈ ದಿವ್ಯ ಜೀವಿ, ಅವಿನಾಶಿ ಆದಂತಹ ದಿವ್ಯ ಜೀವಿಯೇ ಬ್ರಹ್ಮನ್ ಅನ್ನೋದನ್ನ ಅವನಿಲ್ಲಿ ಹೇಳ್ತಾನೆ. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ. ಹರೇ ಕೃಷ್ಣ. ಲತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಕಾಣಿಸ್ತಾ ಇದೆಯಲ್ಲ? ಓದಕ್ಕಾಗತ್ತಾ? ಶ್ರೀನಿವಾಸ್ ಅತ್ಯಂತ ಶ್ರೇಷ್ಠ ಆಗುತ್ತೆ. ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು. ಸೂರ್ಯ ಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ವಿರಾಟ ರೂಪಕ್ಕೆ ಆದಿದೈವ ಎಂದು ಹೆಸರು. ಎಲ್ಲಾ ಶರೀರಧಾರಿಗಳ ಹೃದಯ ಭಗವಂತನಗಳಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ ಪರಮ ಪ್ರಭುವಿಗೆ ಯಜ್ಞದ ಪ್ರಭು ಎಂದು ಹೆಸರು. ಓಕೆ, ಅದೇ ನಾವು ಏನು ತಿಳ್ಕೊಂಡ್ವಿ ಈಗ. ಭಗವಂತನೇ, ಅವನೇ ಪರಮಾತ್ಮ, ಏನು ಅವನೇ ಯಜ್ಞದ ಭೋಕ್ತಾರ ಅನ್ನುವಂತಹದ್ದು. ಸದಾ ಬದಲಾಗುತ್ತಿರುವ ಪ್ರಕೃತಿ ಅಧಿಭೂತ. ಈ ಪ್ರಕೃತಿ ಭೌತಿಕ ಪ್ರಕೃತಿ. ಈಗ ಇದು ಅಂದ್ರೆ ದುರ್ಗಾದೇವಿ, ಈ ಐಹಿಕ ಪ್ರಕೃತಿ ಹೇಗಾಗಿದೆ, ಈ ಪ್ರಕೃತಿ ಪುರುಷ ಅಂತ ನಾವು ಕರಿತೇವಲ್ಲ. ಪ್ರಕೃತಿ ಪುರುಷ ಅಂದ್ರೆ ಶಿವ ಪಾರ್ವತಿಯರು. ಸೊ ಆ ರೀತಿಯಾಗಿ ಈಗ ಅದಕ್ಕೂ ಒಂದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಈ ಶಿವಲಿಂಗದ ರೌಂಡ್ ಸರ್ಕಲ್ ಏನಿರುತ್ತೆ ಕೆಳಗಡೆದು, ಮತ್ತೆ ಮೇಲ್ಗಡೆ ಇರುವಂತಹ ಅದು ಪುರುಷ ಮತ್ತೆ ಪ್ರಕೃತಿ. ಪುರುಷ ಮತ್ತು ಪ್ರಕೃತಿ ಅಂದ್ರೆ ಹಂಗೆ. ಅದು ಯಾಕೆ ಆತರ ಇದೆ ಅಂತ ಹೇಳ್ತಾರೆ ಅಂದ್ರೆ, ಈ ಜೀವಿಗಳೆಲ್ಲ ಐಹಿಕ ಪ್ರಪಂಚಕ್ಕೆ ಬರುವಾಗ ಆ ಲಿಂಗದ ಮೇಲ್ಗಡೆ ಇದೆಯಲ್ಲ, ಅದರಿಂದ ಆ ರೀತಿಯಾಗಿ ಅವರು ಪ್ರಕೃತಿಗೆ ಎಂಟರ್ ಆಗ್ತಾರೆ ಅನ್ನುವಂಥದ್ದು. ಸೊ ಅವರು ಈ ಐಹಿಕ ಪ್ರಕೃತಿಯ ಅಧಿದೇವತೆ ದುರ್ಗಾದೇವಿ, ಅಥವಾ ಅವಳನ್ನ ಪಾರ್ವತಿಯೂ ಹೌದು ಅವಳು. ಸೊ ಅಂದ್ರೆ ಇಲ್ಲಿ ಅವನು ಹೇಳ್ತಾನೆ, ಸೂರ್ಯ ಚಂದ್ರಂತಹ ದೇವತೆಗಳನ್ನು ಒಳಗೊಳ್ಳುವ ವಿರಾಟ ರೂಪ, ಎಲ್ಲಾ ದೇವತೆಗಳು ಅದರಲ್ಲಿದ್ದಾರೆ ಅನ್ನುವಂಥದ್ದು. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಹ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯಸ್ತ್ರ ಸಂಶಯ. ಹರೇ ಕೃಷ್ಣ ಮಾತಾಜಿ. ರೇಣುಕಾ ಮಾತಾಜಿ ಇದ್ದೀರಾ?
ಓಕೆ, ಚಂದ್ರ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸಾರಿ, ಓದಿ ಪ್ರಭು. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಹರೇ ಕೃಷ್ಣ. ಈಗ ಪ್ರಭುಜಿ ಹಾಗೇರಿ ಏನು, ಈಗ ಯಾರಾದ್ರೂ ಒಬ್ರು ಒಂದು ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕು ಅಂದ್ರೆ ಏನೂ ಇಲ್ಲದೆ ಹೋಗಿ, ಏನು ಅಭ್ಯಾಸ ಇಲ್ಲದೆ ಹೋಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗತ್ತ ಅವರಿಗೆ? ಖಂಡಿತ ಇಲ್ಲ. ಪ್ರಾಕ್ಟೀಸ್ ಮಾಡ್ಬೇಕು ತಾನೆ. ಹೌದು. ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅವರು ಎನಿ ಟೈಮ್ ಹೋಗಿ ಪರ್ಫಾರ್ಮ್ ಮಾಡ್ಬೋದು ಅಲ್ವಾ? ಹೌದು. ಅವರು ಯಾವಾಗಲೂ ಪ್ರಾಕ್ಟೀಸ್ ಮಾಡ್ತಾನೆ ಇದ್ರೆ, ಅದರ ಅಭ್ಯಾಸವನ್ನು ನಿರತವಾಗಿ ಮಾಡ್ತಾನೆ ಇದ್ರೆ, ಯಾವಾಗ ಹೇಳಿದ್ರು ಟಕ್ ಅಂತ ಅವರು ಪರ್ಫಾರ್ಮೆನ್ಸ್ಗೆ ರೆಡಿ ಇರ್ತಾರೆ ಎನಿ ಟೈಮ್. ಅದೇ ರೀತಿಯಾಗಿ ಯಾರು ಈ ಮಕ್ಕಳು ಪರೀಕ್ಷೆಯನ್ನ ಬರೀಲಿಕ್ಕೆ ಎನಿ ಟೈಮ್ ಪರೀಕ್ಷೆ ಬರೀಲಿಕ್ಕೆ ರೆಡಿ ಇರ್ಬೇಕಂದ್ರೆ ಅವರು ಪ್ರತಿನಿತ್ಯ ಓದ್ತಾ ಇರ್ಬೇಕು ಅಲ್ವಾ? ಆಗ ತಾನೇ ಅವರಿಗೆ ಆ ಪರೀಕ್ಷೆಯನ್ನ ಸರಿಯಾಗಿ ಬರೀಲಿಕ್ಕೆ ಆಗತ್ತೆ. ಅಂದ್ರೆ ಅವರು ಯಾವಾಗ್ಲೂ ರೆಡಿ ಪರೀಕ್ಷೆ ಬರೆಯಲಿಕ್ಕೆ, ಯಾಕಂದ್ರೆ ಅವರು ಸರಿಯಾಗಿ ಓದ್ಕೊಳ್ತಾ ಇದ್ದಾರೆ, ಅದೇ ರೀತಿಯಾಗಿ ಅಭ್ಯಾಸ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಸಾವು ಅನ್ನುವಂತಹದ್ದು ನಮ್ಮ ಜೀವನದ ನಿಜವಾದ ಪರೀಕ್ಷೆ. ಈ ಸಾವು ಅನ್ನುವಂತಹದ್ದು ನಮ್ಮ ಜೀವನದ ಅಂತ್ಯ ಅಲ್ಲ. ಇನ್ಫ್ಯಾಕ್ಟ್ ಈ ಸಾವು ಅನ್ನುವಂತಹದ್ದು ಇನ್ನೊಂದು ನಮ್ಮ ಹೊಸ ಜೀವನದ ಶುರು. ದಯವಿಟ್ಟು ಮ್ಯೂಟ್ ಅಲ್ಲಿರಿ ಮಾತಾಜಿ. ಹರೇ ಕೃಷ್ಣ. ಸೊ ನಮ್ಮ ಜೀವನ ಈ ಶರೀರವನ್ನ ತ್ಯಜಿಸೋದ್ರಿಂದ ಇನ್ನೊಂದು ಶರೀರವನ್ನ ಪಡೆಯೋದ್ರ ಮುಖಾಂತರ ಮತ್ತೆ ಶುರುವಾಗತ್ತೆ. ಮತ್ತೆ ನಾವು ಇದೇ ತರ ಯಾವ್ದಾದ್ರು ಒಂದು ಶರೀರ ಪಡ್ಕೊಂಡು ಮತ್ತೆ ಹುಟ್ಟುಕೊಂಡು ಮತ್ತೆ ಇದೇ ತರ ಗೋಳಾಡ್ತಾ ಇರ್ತೀವಿ. ಅದು ಬೇಡ ಅಂದ್ರೆ ಭಗವಂತ ಏನ್ ಹೇಳ್ತಾನೆ, ಅಂತ್ಯಕಾಲೇಚ ಮಾಮೇವ ಸ್ಮರಣ್ ಮುಕ್ತ. ಯಾರು ಅಂತ್ಯಕಾಲದಲ್ಲಿ ನನ್ನನ್ನ ಸ್ಮರಿಸ್ತಾರೋ ಅವರು ಖಂಡಿತವಾಗಿ ನನ್ನ ಸ್ವಭಾವವನ್ನ ನೋಡಿ ಎಷ್ಟು ಹೇಳ್ತಾನೆ, ಯಾವ ತರ ಹೇಳ್ತಾನೆ, ನಾವು ಭಗವಂತನ ಸ್ವಭಾವವನ್ನ ಪಡೆಯುವಂತಹದ್ದು. ನಾವು ಗುಣಾತ್ಮಕವಾಗಿ ಭಗವಂತನಾದರೂ ಕ್ವಾಂಟಿಟೇಟಿವ್ಲಿ ಅಥವಾ ಏನಂತಾರೆ ಕನ್ನಡದಲ್ಲಿ, ನಾವು ಭಗವಂತ ಆಗಲಿಕ್ಕೆ ಸಾಧ್ಯವಿಲ್ಲ ಪೂರ್ತಿಯಾಗಿ. ನಾವೊಂದು ಚಿಕ್ಕ ಅಣು ಆದ್ರೆ ಭಗವಂತ ವಿಭು. ನಾವು ಒಂದು ಸಮುದ್ರದ ಹನಿ ಆದ್ರೆ ಭಗವಂತ ಸಮುದ್ರ. ಆ ಹನಿ ಸಮುದ್ರದ ಗುಣಲಕ್ಷಣಗಳನ್ನು ಹೊಂದಿದ್ರೂ ಅದು ಸಮುದ್ರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ವಿಭಿನ್ನ ಈ ಆತ್ಮಗಳು ಸಹಿತ ಭಗವಂತನ ಗುಣಲಕ್ಷಣಗಳನ್ನ ಪಡೆಯಬಹುದು ಯಾವಾಗ ಅದು ವಿಮೋಚನೆಯನ್ನು ಹೊಂದುತ್ತೆ, ಯಾವಾಗ ಅದು ಐಹಿಕ ಪ್ರಪಂಚದಿಂದ ಹೊರಗೆ ಬರುತ್ತೆ. ಆಗ ಅದನ್ನೇ ಭಗವಂತ ಹೇಳ್ತಾ ಇದ್ದಾನೆ, ಅಂತ್ಯಕಾಲದಲ್ಲಿ ಯಾರು ನನ್ನನ್ನ ಸ್ಮರಿಸ್ತಾರೋ ಅವರು ಖಂಡಿತವಾಗಿ ನನ್ನ ಗುಣಲಕ್ಷಣಗಳನ್ನು ಹೊಂದಿರ್ತಾರೆ, ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಅವನ ಗುಣಲಕ್ಷಣಗಳನ್ನ ನಾವು ಹೊಂದಬೇಕಂದ್ರೆ ನಾವು ಅವನ ಧಾಮವನ್ನ ಪ್ರವೇಶಿಸಲಿಕ್ಕೆ ರೆಡಿಯಾಗಿರ್ಬೇಕು. ಅದು ನಮಗೆ ಎಂಟ್ರಿ, ವೈಕುಂಠಕ್ಕೆ ಎಂಟ್ರಿ. ಕೆಲವರು ಹೇಳ್ತಾರೆ ನಮ್ಗೆ ವೈಕುಂಠಕ್ಕೆ ಹೋಗ್ಬೇಕು ಸತ್ ಮೇಲೆ ಅಂತ. ಯಾಕೆ ಅಂದ್ರೆ ಅದು ನಮಗೆ ಮತ್ತೆ ಈ ಪ್ರಪಂಚಕ್ಕೆ ಕರೆತರುವುದಿಲ್ಲ. ಅಂದ್ರೆ ಆ ರೀತಿಯಾಗಿ ಅಶಾಶ್ವತವಾದಂತಹ ಶರೀರದಲ್ಲಿ ಬರ್ಲಿಕ್ಕೆ ಇಲ್ಲ. ನಮಗೆ ಶಾಶ್ವತವಾದಂತಹ ಒಂದು ಶರೀರ ಸಿಗತ್ತೆ ಅಲ್ಲಿ. ಮತ್ತೆ ನಾವು ಭಗವಂತನನ್ನ ಹತ್ತಿರದಿಂದ ನೋಡಬಹುದು, ಅಲ್ಲಿ ಅವನ ಹತ್ರ ಮಾತಾಡ್ಬೋದು. ಈಶೋಪನಿಷತ್ನಲ್ಲಿ ಹೇಳತ್ತೆ ನಾವು ಭಗವಂತನ ಹತ್ರ ಮಾತಾಡ್ಬೋದು ಅಲ್ಲಿ ಹೋದಾಗ ಅಂತ. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ. ಭಗವಂತ ಹೇಳ್ತಾನೆ ಇಲ್ಲಿ. ನಿಮ್ಗೆಲ್ಲ ಗೊತ್ತಿದೆ ಅಲ್ಲ, ಚಿತ್ರದಲ್ಲಿ ಏನ್ ನೋಡ್ತಾ ಇದ್ದೀರಾ? ಭೀಷ್ಮಾಚಾರ್ಯರು ಸಾವನ್ನ ಭೀಷ್ಮಾಚಾರ್ಯರ ಅಂತ್ಯಕಾಲ. ಪ್ರಭಾವತಿ ಮಾತಾಜಿ ಸರಿಯಾಗಿ ಹೇಳಿದ್ದಾರೆ. ಭೀಷ್ಮಾಚಾರ್ಯರು ಸಾವನ್ನ ಒಪ್ಪುತ್ತಾ, ಅಂದ್ರೆ ಶರೀರ, ಅವರು ಇಚ್ಛಾಮರಣಿಗಳು. ಅವರು ಯಾವಾಗ ಬೇಕಾದರೂ ಆತ್ಮ ಶರೀರದಿಂದ ಬಿಟ್ಟು ಹೋಗ್ಬೋದು, ಅವರು ಇಚ್ಛೆ ಬಯಸಿದ್ರೆ ಸಾಕು. ಆದರೆ ಅವರು ಕರ್ತವ್ಯದ ಎದುರು ಆ ರೀತಿಯಾಗಿ ಅವರ ಏನ್ ಹೇಳುತ್ತೆ, ಪ್ರತಿಜ್ಞೆ ಇರುತ್ತೆ, ಅವರ ಜವಾಬ್ದಾರಿ ಇರುತ್ತೆ, ಕರ್ತವ್ಯ. ಆ ಕರ್ತವ್ಯ ಪೂರ್ತಿ ಮುಗಿಯುವವರೆಗೂ ಅವರು ಆ ಶರೀರವನ್ನು ಬಿಟ್ಟು ಹೋಗೋದಿಲ್ಲ.
ಅವರಿಗೆ ಭಗವಂತನ ಪಾರ್ಥಸಾರಥಿಯ ರೂಪವನ್ನ ನೋಡುವುದು ಬಹಳ 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 ಇಷ್ಟ. ಅವರು ಯುದ್ಧದಲ್ಲಿ ಎದುರುಗಡೆಯಿಂದ ಇದ್ದು ಭಗವಂತನನ್ನ ಅಷ್ಟು ಆರಾಧಿಸ್ತಾ ಇದ್ರು. ಅವರು 12 ಮಹಾಜನರಲ್ಲಿ ಒಬ್ರು, ಭಗವಂತನ ರಿಪ್ರೆಸೆಂಟೇಟಿವ್ ಅಂತಾನೆ ನಾವು ಅವರನ್ನ ಕರೀಬಹುದು, ಭೀಷ್ಮಾಚಾರ್ಯರು. ಆದ್ರಿಂದ ಈಗ ಏನಾಗಿದೆ, ಯುದ್ಧ ಮುಗಿದಿದೆ, ಕುರುಕ್ಷೇತ್ರ ಯುದ್ಧ ಮುಗಿದು ಅರ್ಜುನ್ ಹತ್ರ ಹೇಳ್ತಾನೆ ಕೃಷ್ಣ, ನೀನು ರಥ ಹತ್ತು ಅಂತ ಹೋಗಿ ಅವನು ಸಾರಥಿಯ ಜಾಗದಲ್ಲಿ ಮತ್ತೆ ಕೂತ್ಕೊಳ್ತಾನೆ. ಅರ್ಜುನ ಕೇಳ್ತಾನೆ, ಎಲ್ಲ ಆಗಿದೆ, ಇವಾಗ ಯಾಕೆ ಮತ್ತೆ ನೀನು ಸಾರಥಿ, ನಾನೇ ಕೂತ್ಕೊಳ್ತಾನೆ, ನೀನ್ ಮೇಲೆ ಕೂತ್ಕೋ ಅಂತ. ಯಾಕಂದ್ರೆ ಅವನಿಗೆಲ್ಲ ಅರ್ಥ ಆಗಿದೆ ಅಲ್ಲ. ಆದ್ರೆ ಕೃಷ್ಣ ಹೇಳ್ತಾನಂತ, ಇಲ್ಲ ಇರ್ಲಿ, ನೀನ್ ಇರು ಅಲ್ಲಿ ಫಸ್ಟ್, ನಾನು ಆಮೇಲೆ ಹೇಳ್ತೇನೆ ಅಂತ. ಹಾಗೆ ಅಂದ್ರೆ ಯಾಕೆಂದ್ರೆ ಈ ಭೀಷ್ಮಾಚಾರ್ಯರು ಅಂತ್ಯಕಾಲ, ಮಾತಾಜಿ ಹೇಳಿದಾಗೆ, ಸೊ ಅವರಿಗೆ ಅಂತ್ಯಕಾಲದಲ್ಲಿ ಭಗವಂತನ ದರ್ಶನ ಆಗಬೇಕು. ಅಂತ್ಯಕಾಲದಲ್ಲಿ ಅವರು ಭಗವಂತನನ್ನ ನೆನೆಸ್ತಾ ಇದ್ದಾರೆ. ಅಲ್ಲಿ ಇವನು ಹೋಗಿ ಕೃಷ್ಣ ಅವರಿಗೆ ಆ ಪಾರ್ಥ ಸಾರಥಿಯ ರೂಪವನ್ನ ತೋರಿಸ್ಬೇಕು ಅನ್ನುವ ಉದ್ದೇಶದಿಂದ ಅರ್ಜುನನ್ನ ಮತ್ತೆ ರಥದಲ್ಲಿ ಕೂರಿಸ್ಕೊಂಡು ಅವನು ಹೋಗ್ತಾನೆ. ಆಮೇಲೆ ಅಲ್ಲಿ ಹೋಗಿ ಅವರು ಯುಧಿಷ್ಠಿರನಿಗೆ ಧರ್ಮಶಾಸ್ತ್ರವನ್ನ ಬೋಧಿಸಲಿಕ್ಕೆ ಹೇಳ್ತಾರೆ. ಧರ್ಮರಾಜನಿಗೆ, ಯಾಕೆಂದ್ರೆ ಇಲ್ಲಿಯ ತನಕ ಆ ಕುರು ವಂಶದ ಜವಾಬ್ದಾರಿ ಭೀಷ್ಮಾಚಾರ್ಯರ ಕೈಯಲ್ಲಿರುತ್ತೆ. ಈಗ ಯುಧಿಷ್ಠಿರನ ಪಟ್ಟಾಭಿಷೇಕ ಆಗಿರೋದ್ರಿಂದ ಆ ಜವಾಬ್ದಾರಿ ಯುಧಿಷ್ಠಿರನಿಗೆ ಹೋಗ್ಬೇಕು. ಶಾಶ್ವತವಾಗಿ ಯುಧಿಷ್ಠಿರನಿಗೆ ಹಸ್ತಾಂತರಿಸುವವರು ಯಾರು? ಅದು ಭೀಷ್ಮಾಚಾರ್ಯರ ಆಗ್ಬೇಕು. ಆದ್ರಿಂದ ಅವನು ಭೀಷ್ಮಾಚಾರ್ಯರಿಗೆ ಹೇಳ್ತಾನಂತೆ, ನೀವು ಈಗ ಅವರಿಗೆ ಧರ್ಮಶಾಸ್ತ್ರವನ್ನ ಬೋಧಿಸಿ ಅಂತ. ಆಗ ಅವ್ರು ಹೇಳ್ತಾರೆ, ತನಗೆ ಬಹಳ ಕಷ್ಟ ಇದೆ, ಆ ಶರೀರ ಬಾಣಗಳೆಲ್ಲ ಚುಚ್ಕೊಂಡಿದೆ, ಬಹಳ ನೋವಿದೆ, ನನಗೆ ಬೋಧಿಸಲಿಕ್ಕೆ ಶಕ್ತಿ ಇಲ್ಲ. ಆಗ ಅವನು ಅವರನ್ನ ತನ್ನ ಇದರಿಂದ ಮುಟ್ಟಿ ಅವರಿಗೆ ಅಂತಹ ಒಂದು ಶಕ್ತಿಯನ್ನು ಕೊಡ್ತಾನೆ. ಕ್ಷಣದಲ್ಲಿ ಅವರ ನೋವೆಲ್ಲ ಮಾಯವಾಗತ್ತೆ. ಆಗ ಅವರು ಯುಧಿಷ್ಠಿರನಿಗೆ ಧರ್ಮಶಾಸ್ತ್ರವನ್ನು ಅಭ್ಯಾಸ ಮಾಡಿಸ್ತಾರೆ. ಹಾಗೆ ಅಭ್ಯಾಸ ಮಾಡುವಾಗ ಯುಧಿಷ್ಠಿರನ ಪ್ರಶ್ನೆ ಇರುತ್ತೆ, ಹೇಗೆ ನಾವು ಇಲ್ಲಿಂದ ಮುಕ್ತಿ, ಈ ಸುಲಭವಾಗಿ ನಾವು ಈ ಜೀವಿಗಳೆಲ್ಲ ಹೇಗೆ ಭುಕ್ತಿಯನ್ನ ಪಡೆಯುವಂಥದ್ದು? ಆಗ ಅವರು ವಿಷ್ಣು ಸಹಸ್ರನಾಮವನ್ನ ಹೇಳ್ತಾರೆ. ನಾವೇನು ವಿಷ್ಣು ಸಹಸ್ರನಾಮವನ್ನು ಇವತ್ತು ಓದ್ತೀವಿ, ಅದು ಭೀಷ್ಮಾಚಾರ್ಯರ ಬಾಯಿಯಿಂದ ಬಂದಿರುವಂತಹದ್ದು. ಭಗವಂತನನ್ನ ಸ್ತುತಿಸ್ತಾ ಅವರು ಈ ವಿಷ್ಣು ಸಹಸ್ರನಾಮವನ್ನು ಯಾರು ಓದ್ತಾರೋ ಅವರಿಗೆ ಅಂದ್ರೆ ಯಾವುದೇ ರೀತಿಯಾದಂತಹ ಪಾಪಕರ್ಮಗಳು ಅಥವಾ ಕರ್ಮಫಲಗಳು ಇಲ್ಲ ಅನ್ನುವಂತಹದ್ದು. ಆದ್ರಿಂದ ಅಂದ್ರೆ ಅವರು ಶರೀರವನ್ನ ತ್ಯಾಗ ಮಾಡುವಾಗ ಭಗವಂತ ಇಲ್ಲಿ ಹೇಳ್ತಾನೆ, ಯಾರು ಅಂತಹ ಒಂದು ಭಗವಂತನ ಗುಣಲಕ್ಷಣಗಳನ್ನ ಅವರು ಹೊಂದುತ್ತಾರೆ ಅನ್ನುವಂತಹದ್ದು. ಸೊ ಅವನು ಅಷ್ಟು ದಯಾಮಯಿ, ಭಕ್ತರಿಗೋಸ್ಕರ ಕೃಷ್ಣ ಏನನ್ನೂ ಮಾಡ್ತಾನೆ. ಅದನ್ನ ನಾವು ಖಂಡಿತವಾಗಿಯೂ ಅಂದ್ರೆ ನೆನಪಿನಲ್ಲಿ ಇಟ್ಕೊಳ್ಬೇಕು, ಸದಾ ಅವನನ್ನ ಧ್ಯಾನಿಸಬೇಕು. ನೋಡಿ, ಇದು ಒಂದು ಯಕ್ಷ ಪ್ರಶ್ನೆ ನಿಮ್ಗೆಲ್ಲ ಗೊತ್ತಿದೆ, ಕೆಲವರಿಗೆ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿಲ್ದನೂ ಇರಬಹುದು. ಇರ್ಲಿ, ಮಹಾಭಾರತ ಒಂದು ಪ್ರಸಂಗ. ಯಾವಾಗ ಈ ಪಾಂಡವರು ಅಜ್ಞಾತವಾಸದಲ್ಲಿ ಇರ್ತಾರೆ, ಕಾಡಿನಲ್ಲಿ ಹೋಗುವಾಗ ಬಹಳ ಆಯಾಸವಾಗತ್ತೆ, ದಣಿವಾಗತ್ತೆ, ಮತ್ತೆ ಬಾಯಾರಿಕೆ ಆಗತ್ತೆ. ನೀರು ಕುಡಿಬೇಕು ಅಂತ ಅಲ್ಲೇ ಎದ್ದು ನಕುಲ ಸಹದೇವರು ಹೋಗಿ ನೀರನ್ನ ಹುಡುಕ್ತೀವಿ ಅಂತ ಒಂದು ಸರೋವರ ಕಾಣಿಸುತ್ತೆ. ಇದು ಯಮಧರ್ಮರಾಜನ ಒಂದು ವ್ಯವಸ್ಥೆ ಅಲ್ಲಿ. ಈಗ ಸೊ ಅವ್ರು ಹೋಗಿ ನೀರು ಕುಡಿಬೇಕು ಅನ್ನುವಾಗ ಯಕ್ಷನ ಧ್ವನಿ ಕೇಳುತ್ತೆ. ಆದ್ರೂ ಅವ್ರು ನೀರು ಕುಡಿತಾರೆ, ಪ್ರಾಣ ಬಿಡ್ತಾರೆ. ಆಮೇಲೆ ಅವರನ್ನು ಹುಡಿಕೊಂಡು ಭೀಮ ಬರ್ತಾನೆ, ಭೀಮನ ಕಥೆಯು ಅದೇ ಆಗತ್ತೆ. ಅರ್ಜುನ ಬರ್ತಾನೆ, ಅರ್ಜುನನ ಕಥೆಯೂ ಅದೇ ಆಗತ್ತೆ. ದ್ರೌಪದಿ ಮತ್ತೆ ಯುಧಿಷ್ಠಿರ ಇರ್ತಾರೆ. ಧರ್ಮರಾಜ ಹೇಳ್ತಾನೆ, ನೀನ್ ಇಲ್ಲೇ ಇರೋ, ನಾನು ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ. ಅಲ್ಲಿ ಬಂದ್ರೆ ಅವನ್ ನೋಡ್ತಾನೆ, ಎಲ್ಲರೂ ಸತ್ತಿದ್ದಾರೆ. ಆಗ ಅವನು ಮತ್ತೆ ನೀರು ತಗೊಳ್ಳೋಣ ಅಂತ ನೀರಿಗೆ ಕೈ ಹಾಕಿದಾಗ ಯಮಧರ್ಮರಾಜ ಹೇಳ್ತಾನಂತ, ನನ್ನ 10 ಪ್ರಶ್ನೆಗಳಿಗೆ ಉತ್ತರ ಕೊಡು, ನೀನು ಸರಿಯಾಗಿ ಉತ್ತರ ಕೊಟ್ರೆ ಅವರೆಲ್ಲ ಮತ್ತೆ ವಾಪಸ್ ಬದುಕ್ತಾರೆ ಅನ್ನುವಂಥದ್ದು. ಆದ್ರಿಂದ ಅವನು ಧರ್ಮರಾಜ ಧರ್ಮವನ್ನು ಅರಿತಿರುವವನು. ಆದ್ರಿಂದ ಅವನು ಹೇಳ್ತಾನೆ ಸರಿ ಅಂತ 9 ಪ್ರಶ್ನೆಗೂ ಸರಿಯಾದ ಉತ್ತರವನ್ನು ಕೊಡ್ತಾನೆ. ಈ 10ನೇ ಪ್ರಶ್ನೆಯಲ್ಲಿ ಅವನು ಕೇಳ್ತಾನೆ, ಇಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಯಾವುದು ಹಾಗಿದ್ರೆ? ಅದಕ್ಕೆ ಧರ್ಮರಾಜನ ಉತ್ತರ,
ಅಹನ್ಯಹನಿ ಭೂತಾನಿ ಗಚ್ಚಂತಿ ಹಯಮಾಲಯಂ ಶೇಷಾಸ್ತಾವರಮಿಚ್ಛಂತಿ ಕಿಮಾಶ್ಚರ್ಯಮತಃ ಪರಂ. ಹರೇ ಕೃಷ್ಣ. ಲತಾ ಮಾತಾಜಿ ಓದ್ತೀರಾ? ಸಂದೀಪ್ ಪ್ರಭುಜಿ ಹರೇ ಕೃಷ್ಣ ಗುರುಜಿ. ಓಕೆ. ಹರೇ ಕೃಷ್ಣ. ನೂರಾರು ಸಾವಿರಾರು ಜೀವಿಗಳು ಪ್ರತಿ ಕ್ಷಣವೂ ಸಾಯುತ್ತಿರುತ್ತಾರೆ. ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಾಶ್ಚರ್ಯಕರವಾದ ಸಂಗತಿಯೆಂದರೆ ಇದೇ. ಹರೇ ಕೃಷ್ಣ ಗುರುಜಿ. ಎಲ್ಲಾ ಜೀವಿಗಳು ಈಗ ನೀವೆಲ್ಲರೂ ಸೇರಿ ನಮ್ಗೆ ನೋಡಿ, ಈ ಚಿಕ್ಕ ಸೊಳ್ಳೆಗೂ ಸಹಿತ ನಾನಿನ್ನು ಆ ಶರೀರದಲ್ಲಿ ಇರ್ಬೇಕು ಅನ್ನುವಂಥದ್ದು ಎಷ್ಟು ಆಸೆ, ಅದು ನಾವು ಬಿಡೋದಿಲ್ಲ ಬಿಡಿ. ಅದು ತಪ್ಸ್ಕೊಳಕ್ ನೋಡತ್ತೆ ಅಲ್ವಾ? ಎಂತಹ ಜೀವಿಯೂ ಸಹಿತ ಆ ಶರೀರದಲ್ಲಿ ಇರ್ಬೇಕು, ನನಗೆ ಸಾವು ಅನ್ನುವಂಥದ್ದು ಬರ್ಲೇಬಾರದು ಅನ್ನುವಂಥದ್ದು. ಆದ್ರೆ ಇಲ್ಲಿ ಧರ್ಮರಾಜ ಹೇಳ್ತಾನೆ, ಗೊತ್ತಿದೆ, ನಮ್ಗೆಲ್ಲರಿಗೂ ಗೊತ್ತಿದೆ ನಾವೆಲ್ಲ ಒಂದಿನ ಸಾಯ್ಬೇಕು ಅನ್ನುವಂಥ, ಅದು ನಾವು ಸಾಯೋದಕ್ಕೆ ತಯಾರಿನೇ ಮಾಡ್ಕೊಳ್ತಾ ಇಲ್ವಲ್ಲ, ಯಾಕೆ ಅನ್ನುವಂಥದ್ದನ್ನ ಅವನು ಹೇಳ್ತಾನೆ. ಅದರಿಂದ ಇದು ಅತ್ಯಂತ ಆಶ್ಚರ್ಯಕರವಾದ ಸಂಗತಿ. ಯಾರು ಇಷ್ಟು ಗೊತ್ತಿದ್ಯೂ ಸಾಯೋದಕ್ಕೆ ಸಿದ್ಧರಾಗೋದಿಲ್ಲ ಅನ್ನುವಂಥದ್ದನ್ನ ಅವನು ಹೇಳ್ತಾನೆ. ಹರೇ ಕೃಷ್ಣ. 1 ಸೆಕೆಂಡ್. ಹರೇ ಕೃಷ್ಣ, ಕ್ಷಮೆ ಇರಲಿ. ಸೊ ಇದು ಧರ್ಮರಾಜ ಹೇಳ್ತಾ ಇರುವಂತಹದ್ದು. ಇದು ಆಶ್ಚರ್ಯಕರವಾದದ್ದು, ನನಗೆ ಬಹಳ ಆಶ್ಚರ್ಯವನ್ನ ತಂದುಕೊಡತ್ತೆ ಅನ್ನುವಂಥದ್ದು. ನಾವು ಶಾಶ್ವತವಾಗಿ ಇಲ್ಲಿ ಬದುಕಲಿಕ್ಕೆ ಬಂದವ್ರ ತರ ಇರ್ತೇವೆ. ಒಂದು ಕ್ಷಣವೂ ನಾವು ಆಲೋಚನೆ ಮಾಡೋದಿಲ್ಲ ನಾವು ಒಂದಿನ ಸಾಯಲೇಬೇಕು ಅನ್ನುವಂಥದ್ದನ್ನ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂತಮೇ ವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಹರೇ ಕೃಷ್ಣ. ಸಂದೀಪ್ ಪ್ರಭುಜಿ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಹರೇ ಕೃಷ್ಣ. ಈಗ ಭಗವಂತ ಏನ್ ಹೇಳ್ತಾನೆ ನೋಡಿ, ನಾವೆಲ್ಲ ಸಾಯಲೇಬೇಕು ಅನ್ನೋದು ಪಕ್ಕ. ಯಾವಾಗ ನಾವು ಸಾಯುವಾಗ ಭಗವಂತನ ನೆನಪು ಮಾಡ್ಕೊಳ್ತೇವೋ ಆವಾಗ ನಾವು ಭಗವಂತನ ಗುಣಲಕ್ಷಣಗಳನ್ನ ಹೊಂದ್ತೇವೆ. ಆದ್ರೆ ಆತರ ಮಾಡಿಲ್ಲ ಅಂದ್ರೆ, ಸಾಯುವಾಗ ನಾವು ಭಗವಂತನನ್ನ ನೆನಪು ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗತ್ತೆ ನಮ್ ಕತೆ? ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ನಾವು ಸಾಯುವಾಗ ಏನನ್ನ ಸ್ಮರಿಸ್ತೇವೋ ಆ ರೀತಿಯಾದಂತಹ ಶರೀರವನ್ನ ನಾವು ಮುಂದೆ ಪಡೆಯುತ್ತೇವೆ. ಉದಾಹರಣೆಗೆ ನಾವು ಭರತ ಮಹಾರಾಜನ ಕಥೆಯನ್ನ ಹೇಳಿದ್ದೆ ನಿಮ್ಗೆ. ಅವನು ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಅಡವಿಗೆ ಬರ್ತಾನೆ. ಜಿಂಕೆಯ ಮರಿಯ ಲಾಲನೆ ಪೋಷಣೆಯಲ್ಲಿ ತನ್ನನ್ನ ತೊಡಗಿಸ್ಕೊಳ್ತಾನೆ. ಮತ್ತೆ ಅದು ಒಂದು ಮಾಯೆಯ ಪ್ರಭಾವಕ್ಕೆ ಬಂದ್ಬಿಟ್ಟು ಆ ಜಿಂಕೆ ಮರಿ ಏನಾಗತ್ತೆ, ಒಂದಿನ ತಪ್ಪಿಸ್ಕೊಂಡು ಪ್ರಪಾತಕ್ಕೆ ಬಿದ್ದು, ಗೊತ್ತಿಲ್ಲ, ಕಾಣ್ತಾ ಇಲ್ಲ, ಆ ಜಿಂಕೆ ಮರಿಯನ್ನ ಹುಡುಕೊಂಡು ಇವನು ಹೋಗ್ತಾನೆ. ಜಿಂಕೆ ಮರಿ ಎಲ್ಲೂ ಕಾಣಲಾಗಿ ಹುಡುಕ್ತಾ ಒಂದು ಪ್ರಪಾತಕ್ಕೆ ಅವನು ಬೀಳ್ತಾನೆ. ಅವನು ಬಿದ್ದು ಅವನ ಶರೀರವ ತ್ಯಾಗ ಮಾಡ್ಬೇಕಾಗತ್ತೆ. ಈಗ ಅವನು ಸಾಯುವಾಗ ಅವನ ಅಂತ್ಯಕಾಲದಲ್ಲಿ ಅವನು ಜಿಂಕೆಯನ್ನು ಆಲೋಚನೆ ಮಾಡ್ತಾ ಇದ್ದಿದ್ದ, ಅದರಿಂದ ಅವನಿಗೆ ಜಿಂಕೆಯ ಶರೀರ ಸಿಗತ್ತೆ. ಸೊ ನೀವು ಗೆಸ್ ಮಾಡ್ಬೋದು. ಈಗ ನಾವು ಆ ಅಂತ್ಯಕಾಲದಲ್ಲಿ ನಾವು ಏನ್ ಆಲೋಚನೆ ಮಾಡ್ತೇವೆ ಅನ್ನೋದು ನಮ್ಗೆ ಈಗ ಹೇಳಲಿಕ್ಕೆ ಸಾಧ್ಯನಾ? ಹೇಳ್ತೀರಾ ಯಾರಾದ್ರೂ? ನೀವ್ ಏನ್ ಆಲೋಚನೆ ಮಾಡ್ತೀರಾ ಅಂತ್ಯಕಾಲದಲ್ಲಿ ಅಂತ? ಆಗೋದಿಲ್ಲ ಪ್ರಭುಜಿ. ಆಗೋದಿಲ್ಲ ಅಲ್ವಾ? ಆದ್ರೆ ಯಾವಾಗ ನಾವು ಭಗವಂತನ ಸ್ಮರಣೆಯಲ್ಲಿ ಇರ್ತೀವಿ, ಆವಾಗ ಖಂಡಿತವಾಗಿ ನಾವು ಹೇಳ್ಬೋದಲ್ಲ, ಖಂಡಿತವಾಗಿ ಭಗವಂತ ನೆನಪು ಆಗೇ ಆಗ್ತಾನೆ. ಹೌದಾ ಅಲ್ಲ? ಹೌದು. ಆದ್ರೆ ಅಷ್ಟು ಸುಲಭವಾಗಿ ಆಗಲ್ಲ. 1 ದಿನ 2 ದಿನದಲ್ಲಿ. ಅದರಿಂದ ಹರೇ ಕೃಷ್ಣ ಮಹಾಮಂತ್ರವನ್ನ ಜಾಸ್ತಿ ಜಪಿಸಿ ಖಂಡಿತವಾಗಿಯೂ
ಸಾಯುವ ಸಮಯದಲ್ಲಿ ನಾವು ಭಗವಂತನನ್ನ ನೆನಪು ಮಾಡಿಕೊಳ್ಳೋದ್ರಿಂದ ಭಗವದ್ ಧಾಮವನ್ನು ನಾವು ಸೇರಬಹುದು. ಇದೇ ಜೀವನದಲ್ಲಿ ನಾವು ಮುಕ್ತಿಯನ್ನ ಗಳಿಸಬಹುದು. ಇಲ್ಲಾಂದ್ರೆ ಗೊತ್ತಿಲ್ಲ ಇನ್ನು ಎಷ್ಟು ಜೀವನ ಬರಬೇಕು ನಮಗೆ ಅನ್ನುವಂಥದ್ದು. ಅದರಿಂದ ಈ ರೀತಿಯಾಗಿ ಯಾವುದಾದ್ರೂ ಒಂದು ಶರೀರವನ್ನ ಪಡೆದು ನಾವು ಮತ್ತೆ ಬದುಕಬೇಕಾಗತ್ತೆ ಐಹಿಕ ಪ್ರಪಂಚದಲ್ಲಿ. ನಿಮ್ಗೆ ಗೊತ್ತಿದೆ ಎಂತೆಂತಹ ಜೀವರಾಶಿಗಳಿದ್ದಾವೆ, ಯಾವುದು ಸಿಗ್ಬೋದು. ನಾವು ಯಾವುದಕ್ಕೆ ನಾವು ಹೆಚ್ಚು ಅಟ್ಯಾಚ್ ಆಗಿರ್ತೇವೋ ಅಂತಹ ಒಂದು ಶರೀರ ನಮಗೆ ಸಿಗತ್ತೆ. ಕೆಲವರು ಮನೆಯಲ್ಲಿ ಪೆಟ್ಟನ್ನ ಸಾಕ್ತಾರೆ, ತುಂಬಾ ಅಟ್ಯಾಚ್ ಆಗಿರ್ತಾರೆ ಅದಕ್ಕೆ. ಆ ರೀತಿಯಾಗಿ ಪೆಟ್ಟು ಆಗ್ಬೋದು ಅವರು ಶರೀರ ಬಿಟ್ಟ ಮೇಲೆ. ತಸ್ಮಾತ್ ಸರ್ವೇಷು ಕಾಲೇಶು ಮಾಮನಸ್ಮರ ಯುಧ್ಯ ಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯ. ಸುಮಿತ್ರಾ ಮಾತಾಜಿ, ಹರೇ ಕೃಷ್ಣ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿದಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಧನ್ಯವಾದ ಗುರುಜಿ. ಮತ್ತೆ ಮಾಡ್ಬೇಕಾದದ್ದೇನು? ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸಬೇಕು. ಅಂದ್ರೆ ಕೃಷ್ಣ ಅಂದ್ರೆ ಕೃಷ್ಣನ ಬಗ್ಗೆ ಏನು ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ. ಒಂದೇ ಒಂದು ನಿಮಿಷ. ಹರೇ ಕೃಷ್ಣ. ಸೊ ಭಗವಂತನನ್ನ ಯಾವಾಗಲೂ ಅವನು ಕೃಷ್ಣನ ರೂಪದಲ್ಲಿ ನೀನು ಸ್ಮರಿಸು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅವನು ಎರಡು ಕೈಗಳ ರೂಪ, ಅವನನ್ನ ಆ ರೀತಿಯಾಗಿ ನಾವು ಸ್ಮರಿಸಬೇಕು ಅನ್ನೋದನ್ನ ಅದು ಅವನನ್ನ ವರ್ಣಿಸಲಾಗಿದೆ ಬ್ರಹ್ಮ ಸಂಹಿತೆಯಲ್ಲಿ. ಭಗವಂತನನ್ನ ಅವನು ಯಾವ ತರ ಇದ್ದಾನೆ, 1000 ಮನ್ಮಥರನ್ನು ಹೋಲುವಂತಹ ರೂಪವನ್ನು ಹೊಂದಿದ್ದಾನೆ. ವೇಣುಂ ಕೊಳಂತಂ ಆತರ ಶ್ಲೋಕ ಬರುತ್ತೆ ಒಂದು. ಮತ್ತೆ ಅವನು ಹೀಗೆ ನವಿಲುಗರಿಯನ್ನು ಧರಿಸಿ ಕೈಯಲ್ಲಿ ಕೊಳಲನ್ನ ಹಿಡಿದವನಾಗಿ ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ. ಅಭ್ಯಾಸಯುಕ್ತೇನ ಚೇತಸಾ ಅಭ್ಯಾಸಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಓದ್ಲ ಪ್ರಭುಜಿ? ಓದಿ. ಪಾರ್ಥನೆ, ದೇವೋತ್ತಮ ಪರಮ ಪುರುಷನೆಂದು ನನ್ನನ್ನು ಯಾರು ಧ್ಯಾನಿಸುತ್ತಾರೋ ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿಯೇ ತನ್ಮಯವಾಗಿರುವುದು ಅವನು ಖಂಡಿತವಾಗಿಯೂ ನನ್ನ ಬಳಿ ಬರುವನು. ಸೊ ಭಗವಂತನನ್ನ ನಾವು ಹೇಗೆ ಧ್ಯಾನಿಸಬೇಕು? ಅವನು ದೇವೋತ್ತಮ ಪರಮ ಪುರುಷ. ಅಂದ್ರೆ ಎಲ್ಲಾ ದೇವತೆಗಳಿಗೂ ಅವನೇ ಪರಮ, ಅವನೇ ಶ್ರೇಷ್ಠ, ಅವನು ಕೃಷ್ಣನೇ ಶ್ರೇಷ್ಠ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕು. ಅವನು ಆ ರೀತಿಯಾಗಿ ನಾವು ಭಗವಂತನನ್ನ ಧ್ಯಾನಿಸಬೇಕು. ಯಾಕಂದ್ರೆ ಸರ್ವವೂ ಅವನೇ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಎಲ್ಲಿಯೂ ಮನಸ್ಸನ್ನ ನಾವು ಚಲಿಸದಂತೆ ಆ ಮನಸ್ಸು ಬೇರೆ ಕಡೆ ಎಲ್ಲಿಯೂ ಹೋಗದೆ ಇರುವಂತೆ ನಾವು ನೋಡ್ಕೊಳ್ಬೇಕು. ಸದಾ ನನ್ನಲ್ಲಿ ತನ್ಮಯವಾಗಿರುವುದು ಅಂದ್ರೆ ಮನಸ್ಸನ್ನ ಏಕಾಗ್ರತೆಯಿಂದ ನಾವು ಭಗವಂತನಲ್ಲಿಯೇ ಕೇಂದ್ರೀಕರಿಸುವುದರಿಂದ
ಅವರು ಖಂಡಿತವಾಗಿಯೂ ನನ್ನ ಬಳಿಗೆ ಬರ್ತಾರೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಭಗವಂತನ ನಾವು ಪಡಿಬೇಕಂದ್ರೆ ಒಂದೇ ದಾರಿ, ನಮ್ಮ ಮನಸ್ಸನ್ನು ಅವನಲ್ಲಿ ಕೇಂದ್ರೀಕರಿಸುವಂತಹದ್ದು, ನಮ್ಮ ಮನಸ್ಸಿನಲ್ಲಿ ಸದಾ ಅವನ ಬಗ್ಗೆ ಚಿಂತನೆ ಇರುವಂತಹದ್ದು. ಅಜಾಮಿಳ, ಈ ಅಜಾಮಿಳನ ಕಥೆಯನ್ನ ಹೇಳ್ತೇನೆ. ಅಜಾಮಿಳ ಒಬ್ಬ ಬ್ರಾಹ್ಮಣ. ಅವನು ನಿಗದಿತ ಕರ್ತವ್ಯವನ್ನ ಮಾಡ್ಕೊಂಡು ಇರುವವನು. ಯಾವಾಗ್ಲೂ ಭಗವಂತ ಅವನ ಮನಸ್ಸಿನಲ್ಲಿ ಇರ್ತಾನೆ. ಆದ್ರೆ ಒಂದ್ಸಲ ಏನಾಗತ್ತೆ, ಹೀಗೆ ಅವನ ನಿಗದಿತ ಕರ್ತವ್ಯಕ್ಕೆ ಅವನ ಇದಕ್ಕೆ ಸಾಮಗ್ರಿಗಳು ಬೇಕು ಅಂತ ಅಡವಿಗೆ ಬರ್ತಾನೆ, ತಗೊಂಡು ಹೋಗ್ಬೇಕು ಅಂತ. ಅಡವಿಗೆ ಬಂದು ತಗೊಂಡು ಹೋಗ್ಬೇಕು ಅಂತ ಬಂದ್ರೆ ಅಲ್ಲಿ ಯಾರೋ ನಗಾಡ್ತಾ ಇರುವಂತಹ ಒಂದು ಶಬ್ದವನ್ನು ಅವನು ಕೇಳಿಸ್ಕೊಳ್ತಾನೆ. ಯಾರು ನಗಾಡ್ತಾ ಇದ್ದಾರೆ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಒಂದು ಪುರುಷ ಮತ್ತು ಅಲ್ಲಿಯ ಒಂದು ಸುಂದರ ವೇಶ್ಯೆ ಅವನ ಜೊತೆ ಇರ್ತಾಳೆ. ಆದ್ರೆ ಅವನು ಯಾಕೆ ನೋಡ್ತಾನೆ ಅಂದ್ರೆ ಮೊದಲು ನೋಡ್ಲಿಕ್ಕೆ ಹೋಗುವುದಿಲ್ಲ. ನನಗೆ ಯಾಕೆ ಬೇಕು? ಯಾಕೆಂದ್ರೆ ಅವನು ಭಗವಂತನಿರೋ ಅಂತ ಕಡೆಗೆ ಹೋಗ್ಬಾರ್ದು, ಚಂಚಲ ಮನಸ್ಸನ್ನು ಹೊಂದಬಾರ್ದು, ಸುಮ್ಮನೆ ಹೋಗ್ಬೋದಿತ್ತು. ಆದ್ರೂ ಸಹಿತ ನಾನು ನೋಡಿದ್ರೆ ಏನಾಗತ್ತೆ, ನಾನು ಅದ್ರ ಬಗ್ಗೆ ಏನು ಆಕರ್ಷಣೆ ಏನು ಇಲ್ವಲ್ಲ ಅಂತ ಹೋಗಿ ನೋಡಿದ್ರೆ, ಹೀಗೆ ಒಂದು ಪುರುಷ ಒಂದು ಸ್ತ್ರೀಯನ್ನ ಅಲ್ಲಿ ನೋಡ್ತಾನೆ. ಅದನ್ನ ನೋಡಿ ಏನಾಗುತ್ತೋ ಗೊತ್ತಿಲ್ಲ, ಅವನ ಮನಸ್ಸು ಪೂರ್ತಿ ಆ ವೇಶ್ಯೆಯೇ ತುಂಬ್ಕೊಂಡ್ಬಿಡ್ತಾಳೆ. ಮನೆಗೆ ಹೋಗ್ತಾನೆ. ಆಮೇಲೆ ಆ ವೇಶ್ಯೆಯನ್ನ ಸ್ವಲ್ಪ ದಿವಸದ ನಂತರ ಅಲ್ಲಿ ಮನೆಗೆ ಕರೆಸ್ಕೊಳ್ತಾನೆ ಕೆಲಸಕ್ಕೆ ಅಂತ. ಅವನ ವ್ಯವಹಾರವನ್ನ ಆ ವೇಶ್ಯೆ ಜೊತೆಗೆ ನೋಡಿ ಅವನ ತಂದೆ ತಾಯಿಯವರು ಮನೆ ಬಿಟ್ಬಿಡ್ತಾರೆ. ಅವನಿಗೆ ಹೆಂಡತಿ ಮಕ್ಕಳು ಇರ್ತಾರೆ, ಅವರು ಸಹಿತ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಇವನೇನ್ ಮಾಡ್ತಾನೆ, ವೇಶ್ಯೆ ಜೊತೆಗೆ ಸಂಸಾರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹೆಚ್ಚು ಕಡಿಮೆ 80 ವರ್ಷದಲ್ಲಿ ಒಂದು ಮಗನನ್ನ ಪಡಿತಾನೆ. ಅವನು ಮಗನ ಹುಟ್ಟಿದ ಮೇಲೆ ಆ ವೇಶ್ಯೆ ಜೊತೆಗೆ ಒಂದು ಮಗನನ್ನ ಪಡಿತಾನೆ. ಆ ಮಗನು ಹುಟ್ಟಿದಾಗ ಕೆಲವು ಸಾಧು ಸಂತರು ಅವನ ಮನೆಯಿಂದ ಹೋಗ್ತಾ ಇರುವಂತವ್ರು ಎದುರುಗಡೆ ಅವ್ರು ಬಂದ್ಬಿಟ್ಟು ಅವನಿಗೆ ನಾರಾಯಣ ಅಂತ ಹೆಸರಿಟ್ಟು ಹೋಗ್ತಾರೆ. ನಾರಾಯಣ ಅಂತ ಅವನಿಗೆ ಹೆಸರಿಟ್ಟು ಹೋದ ಮೇಲೆ ಇವನೇನ್ ಮಾಡ್ತಾನೆ, ಮಗ ಸ್ವಲ್ಪ ದೊಡ್ಡವನಾಗ್ತಾನೆ, ಚಿಕ್ಕ ಬಾಲಕ. ಇವನೇನ್ ಮಾಡ್ತಾನೆ, ಈಗ ಅವನಿಗೆ ಸಾಯುವ ಸಮಯ, ಹಾಸಿಗೆ ಹಿಡಿತಾನೆ. ಇನ್ನು ಆಗೋದಿಲ್ಲ, ಯಾಕೆಂದ್ರೆ ವಯಸ್ಸು ಆಗಿದೆ ಅನ್ನುವಂತಹದ್ದು. ಆಗ ಅವನು ಸಾಯುವ ಸಮಯ ಬಂದಾಗ ಅತ್ಯಂತ ಕ್ರೂರ ರೂಪದಲ್ಲಿ ಇರುವಂತಹ ಯಮಭಟರನ್ನ ನೋಡ್ತಾನೆ. ಯಮಭಟರು ಅವನ ಕಣ್ಣಿನ ಎದುರುಗಡೆ ಬರ್ತಾರೆ. ಅವರನ್ನ ನೋಡಿ ಭಯದಿಂದ ಕಿರ್ಚ್ಕೊಳ್ತಾನೆ. ನಾರಾಯಣ ಅಂತ ತನ್ನ ಮಗನ, ನೀನ್ ಇಲ್ಲಿ ಬರ್ಬೇಡ, ಇಲ್ಲಿ ಈ ತರ ಒಂದು ಭಯಾನಕ ರಾಕ್ಷಸರ ತರ ಯಾರೋ ಇದ್ದಾರೆ, ನೀನ್ ಇಲ್ಲಿ ಬರ್ಬೇಡ ಅಂತ ಆ ಮಗನಿಗೆ ಹೇಳಲಿಕ್ಕೆ ಅವನ ನಾರಾಯಣ ಅಂತ ಕಿರ್ಚ್ಕೊಳ್ತಾನೆ. ಆ ನಾರಾಯಣ ಅಂತ ಆ ಕ್ಷಣದಲ್ಲಿ ಅವನು ಕರೆದಿದ್ದೆ ಇಮ್ಮಿಡಿಯೇಟ್ಲಿ, ಹೀಗೆ ನಾವು ಫೈರ್ ಬ್ರಿಗೇಡಿಗೆ ಫೋನ್ ಮಾಡಿದ ಹಾಗೆ ಇಮಿಡಿಯೇಟ್ಲಿ ನಾರಾಯಣನ ಭಟರು ಬರ್ತಾರೆ. ಭಟರು ಬಂದು ಯಮಭಟ್ರು ಅಲ್ಲಿಂದ ಹೋಗ್ತಾರೆ. ಅವ್ರಿಗೇನು ಕೆಲಸ ಇರಲ್ಲ. ಅವ್ರು ಹೇಳ್ತಾರೆ, ಯಮಭಟ್ರು ಇಲ್ಲ, ಅವನಿಗೆ ನಾವು ಕರ್ಕೊಂಡು ಹೋಗ್ಬೇಕು, ಯಾಕೆಂದ್ರೆ ಅವನು ಕರ್ಮಫಲ ಇದೆ ಅವನಿಗೆ. ಆದ್ರೆ ಇವ್ರು ಹೇಳ್ತಾರೆ, ಇಲ್ಲ, ಅವನು ನಮ್ಮನ್ನ ಕರೆದಿದ್ದಾನೆ, ಭಗವಂತನ ಆಜ್ಞೆ, ಯಾರು ಏನು ಅದನ್ನ ಮೀರ್ಲಿಕ್ಕೆ ಬರೋದಿಲ್ಲ. ಅದರಿಂದ ಯಮಭಟ್ರು ಅಲ್ಲಿಂದ ಹೋಗ್ತಾರೆ. ವಿಷ್ಣು ಭಟ್ರು ಅವನ ಹತ್ರ ಹೇಳ್ಬಿಟ್ಟು, ನೋಡು, ನಿನ್ನ ಭಗವಂತ ಎಷ್ಟು ಕರುಣಾಮಿ, ನಿನಗೆ ಇನ್ನೊಂದು ಚಾನ್ಸ್ ಅನ್ನ ಕೊಡ್ತಾ ಇದ್ದಾನೆ. ನೀನು ಹೀಗೆ ಇಂದ್ರಿಯ ತೃಪ್ತಿಯ ಬಯಕೆಯಲ್ಲಿ ಈ ರೀತಿಯಾಗಿ ಇದನ್ನ ಮಾಡಿದೆ, ಆದ್ರಿಂದ ನೀನೀಗ ಬದ್ರಿಕಾಶ್ರಮಕ್ಕೆ ಹೋಗು. ಬದ್ರಿಕಾಶ್ರಮಕ್ಕೆ ಹೋಗಿ ನಿನ್ನ ಕರ್ಮಫಲಗಳನ್ನೆಲ್ಲ, ಪಾಪಗಳನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಆಮೇಲೆ ನೀನು ಭಗವದ್ಧಾಮವನ್ನ ಪ್ರವೇಶಿಸಬಹುದು. ಅವನು ಕೇಳ್ತಾನೆ, ನಾನು ಏನು ಮಾಡ್ಬೇಕು, ಹಾಗಿದ್ರೆ ನನ್ನಿಂದ ಅದು ಘೋರ ತಪ್ಪಾಗಿದೆ. ಹೌದು. ಆಗ ಅವ್ರು ಹೇಳ್ತಾರೆ, ಬದ್ರಿಕಾಶ್ರಮಕ್ಕೆ ಹೋಗು. ಸೊ ಬದ್ರಿಗೆ ಹೋಗಿ ಅವನು ಭಗವಂತನ ಸೇವೆಯನ್ನ ಮಾಡಿ ತನ್ನ ಕರ್ಮ ಫಲಗಳನ್ನೆಲ್ಲ ಅಳಿಸಿಕೊಂಡು ಆಮೇಲೆ ಭಗವಂತ ಸ್ವತಃ ಹೀಗೆ ವಿಮಾನವನ್ನ ಕಳಿಸಿ ಅವರನ್ನ ಕರ್ಕೊಂಡು ಹೋಗ್ತಾನೆ. ಕವಿಂ ಪುರಾಣ ಮನುಶಾಸಿತಾರ ಮನೋರಣೀಯಂ ಸಮನಸ್ಮರೇದ್ಯ ಸರ್ವಸ್ಯ ದಾತಾರಮಚಿಂತ್ಯ ರೂಪಂ
ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಹರೇ ಕೃಷ್ಣ. ಯಾರು ಓದ್ತೀರಾ? ಓದಿ. ಗುರುಜಿ. ಹಾ, ಓದಿ. ಪರಮಪುರುಷನು ಎಲ್ಲವನ್ನು ಬಲ್ಲವನು, ಅತಿ ಪುರಾತನನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನು ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವವನು. ಹರೇ ಕೃಷ್ಣ. ಸೊ ಇಲ್ಲಿ ಅವನು ಎಷ್ಟು ನೋಡಿ, ಎಷ್ಟೊಂದು ಇನ್ಫಾರ್ಮೇಶನ್ ನಮಗೆ ಅವನು ಕೊಟ್ಟು ಹೋಗಿದ್ದಾನೆ. ಇಲ್ಲಿ ನಾವು ಹೇಗೆ ಅವನನ್ನು ಧ್ಯಾನಿಸಬೇಕು ಅನ್ನುವಂಥದ್ದು. ಅವನು ಎಲ್ಲವನ್ನ ತಿಳಿದವನು. ಕವಿ ಅಂದ್ರೆ ಈ ಕವಿಗೆ ಹೋಲಿಸಿದರೆ ಕವಿಂ ಪುರಾಣ, ಎಲ್ಲವನ್ನ ತಿಳಿದವನು ಅವನು. ಕವಿಗಳಿಗೂ ಹಾಗೆ ಸ್ವಲ್ಪ ಜ್ಞಾನ ಜಾಸ್ತಿ ಇರುತ್ತೆ, ಅದರಿಂದ ಅವರು ಅಂತಹ ಒಂದು ಕವಿತೆಯನ್ನ ಬರೀತಾರೆ. ಸೊ ಅವರಿಗೆ ಸ್ವಲ್ಪ ಹಿಂದಾಗೋದು ಮುಂದಾಗೋದು ಈಗೇನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಇದೆ ಅನ್ನುವಂಥದ್ದನ್ನ ತಿಳಿದುಕೊಳ್ಬಹುದು. ಅದರಿಂದ ಇಲ್ಲಿ ಯಾರಾದ್ರೂ ಕವಿಗಳಿದ್ದೀರಾ ಮತ್ತೆ ನಮ್ಮ ಗ್ರೂಪ್ ಅಲ್ಲಿ? ಅತಿ ಪುರಾತನನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನ ಪಾಲಿಸುವವನು, ಎಲ್ಲವನ್ನ ನೋಡ್ಕೊಂಡು ಹೋಗೋನು ಅವನೇ. ಅವನು ಯಾಕೆಂದ್ರೆ ಒಂದು ಅಣುವಿನ ಹೃದಯವನ್ನು ಪ್ರವೇಶಿಸುವನು, ಅತ್ಯಂತ ಚಿಕ್ಕದಾಗಿ. ಮತ್ತೆ ಅವನು ಅಚಿಂತ್ಯ. ಅಚಿಂತ್ಯ ಅಂದ್ರೆ ಏನು? ನಮ್ಮ ಚಿಂತನೆಯ ಹೊರಗೆ. ನಾವು ಭಗವಂತನ ಬಗ್ಗೆ ಎಷ್ಟು ಆಲೋಚನೆ ಮಾಡ್ತೀವೋ ಅಷ್ಟು ಅವನ ಲಿಮಿಟೇಷನ್ ಅಲ್ಲ. ಭಗವಂತ ಅದಕ್ಕೂ ಸಹಸ್ರ ಫಾಲ್, ಎಷ್ಟೋ ಅಂದ್ರೆ ಅಂತ್ಯವೇ ಇಲ್ಲದೆ ಇರುವಷ್ಟು ಅವನ ವಿಶಾಲತೆ, ವಿಸ್ತರಣೆ ಇದೆ. ನಾವು ನಮ್ಮ ಆಲೋಚನೆಯಲ್ಲಿ ಅವನನ್ನ ತಂದಿಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಅವನು ಅಚಿಂತ್ಯ ಅನ್ನುವಂಥದ್ದು. ಚಿಂತನೆಯನ್ನ ಮೀರಿದವನು, ಸದಾ ಒಬ್ಬ ಪುರುಷನು. ಅವನನ್ನ ಯಾವುದು? ಪರಮ ಪುರುಷ. 15ನೇ ಅಧ್ಯಾಯ ಪುರುಷೋತ್ತಮ ಅಂತ ಅವನನ್ನ ನಾವು ಹೇಳುವಂತಹದ್ದು. ಯಾಕೆ ಅನ್ನೋದನ್ನ ಅಲ್ಲಿ ನೋಡೋಣ. ಅದರಿಂದ ಈಗ ಅವನು ಎಲ್ಲದರ ಕಾರಣ, ಅವನು ಪರಮ ಪುರುಷ ಅವನು ಅಂತ ನಾವು ಭಗವಂತನನ್ನ ಧ್ಯಾನಿಸಬೇಕು. ಸೊ ಪ್ರತಿಯೊಂದು ದೇವತೆಗಳು ಇನ್ಕ್ಲೂಡಿಂಗ್ ಶಿವನನ್ನ ಶ್ರೇಷ್ಠ ವೈಷ್ಣವ ಅಂತ ಕರೀತಾರೆ. ಯಾಕೆಂದ್ರೆ ಅವನು ಸಹಿತ ಶ್ರೀಮದ್ ಭಾಗವತಮನ್ನ ಸದಾ ಅಲ್ಲಿ ತನ್ನ ಲೋಕದಲ್ಲಿ ಹೇಳ್ತಾ ಇರ್ತಾನೆ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ಶ್ಲೋಕ ಬರುತ್ತೆ ಅಲ್ವಾ, ಪಾರ್ವತಿ ಕೇಳ್ತಾಳೆ ಕೊನೆಗೆ ಫಲಶ್ರುತಿ ಅಂತ ಹೇಳುವಾಗ ವಿಷ್ಣು ಸಹಸ್ರನಾಮದಲ್ಲಿ ಕೇನೋಪಾಯೇನ ಲಘುನ, ಹೀಗೆ ಯಾವ ಉಪಾಯ ಇದೆ, ಹೇಗೆ ಬಹಳ ಸುಲಭವಾಗಿ ಭಗವಂತನ ನಾಮಸ್ಮರಣೆಯನ್ನ ಮಾಡ್ಬೋದು, ಈ ಸಹಸ್ರನಾಮವನ್ನ ಅತ್ಯಂತ ಚಿಕ್ಕದಾಗಿ ಹೇಗೆ ಹೇಳ್ಬೋದು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಹೇಳಿ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೆ. ಈಶ್ವರ ಹೇಳುವಂತದ್ದು. ರಾಮ ಅಂತ ಒಂದು ಹೆಸರು ಹೇಳಿದ್ರೆ ಸಾಕು, 1000 ವಿಷ್ಣುವಿನ ಹೆಸರಿಗೆ ಸಮ ಅನ್ನುವಂತಹದ್ದು ರಾಮ ಅನ್ನುವಂತಹದ್ದು. ಆಮೇಲೆ ಯಾವುದೋ ಇದಕ್ಕೊಂದು ಆಧಾರನೂ ಇದೆ. ಕೃಷ್ಣ ಅನ್ನುವಂತಹದ್ದು 3 ರಾಮರ ಹೆಸರಿಗೆ ಸಮ. ಆದ್ರಿಂದ ಈ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಮಂತ್ರದಲ್ಲಿ 16 ಸಲ ನೀವು ಭಗವಂತನ ಹೆಸರು ತಕೊಂಡಾಗ ನೀವು ಲೆಕ್ಕ ಹಾಕ್ಬೋದು. 8 ಸಲ ರಾಮ, 8 ಸಲ ಕೃಷ್ಣ, ಆ ರೀತಿಯಾಗಿ ನಾವು ತಗೊಂಡಾಗ ಲೆಕ್ಕ ಹಾಕ್ಬೋದು. ನೀವು ಎಷ್ಟು ಸಲ, ಎಷ್ಟು ನಮಗೆ ಪುಣ್ಯ, ಎಷ್ಟು ಆ ಒಂದು ಪುಣ್ಯ ಅನ್ನೋದಕ್ಕಿಂತ ಇದು ಎಷ್ಟು ಸಲ ನಾವು ಭಗವಂತನ ಹೆಸರನ್ನು ತೆಗೆದುಕೊಂಡಾಗ ಆಗತ್ತೆ ಅನ್ನುವಂಥದ್ದು. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಂ ಸಂಸಿದ್ಧಿ ಪರಮಾಂಗತಾಃ. ಹರೇ ಕೃಷ್ಣ. ನೀವೇ ಒಬ್ರು ಟರ್ನ್ ಆದ್ಮೇಲೆ ಓದಿ, ಒಬ್ರಾದ್ಮೇಲೆ ಒಬ್ರು ಓದಿ. ಸಾಧ್ಯ ಓದ್ತೀನಿ. ಓದಿ ಮಾತಾಡಿ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಭಕ್ತಿಪೂರ್ವಕ ಯೋಗಿಗಳಾದ ಯಾರು ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸ್ತಾರೆ, ಯಾರು ಸನ್ಯಾಸಿಗಳು, ನಿತ್ಯ ಸನ್ಯಾಸಿಗಳು, ಯಾರು ಕರ್ಮ ಫಲಾಪೇಕ್ಷೆಯನ್ನು ಹೊಂದಿರದೇ ಇರುವಂತವರು,
ಅವರು ಭಗವಂತನನ್ನ ಸೇರ್ತಾರೆ. ಅವರು ಭಗವಂತನ ಸೇರಿದ ಮೇಲೆ ಮತ್ತೆ ಇಲ್ಲಿಗೆ ಬರುವುದಿಲ್ಲ, ಇಲ್ಲಿ ಫೆನ್ಸ್ ಹಾಕಲಾಗತ್ತೆ ಅವರಿಗೆ ಅನ್ನುವಂತಹದ್ದು. ಮತ್ತೆ ವಾಪಸ್ ಹೋಗ್ಬೇಕು ಅನ್ನುವಂತಹದ್ದಿಲ್ಲ, ಅಲ್ಲಿ ಅವ್ರು ಹಿಂತಿರುಗಿ ಬರುವುದಿಲ್ಲ. ಏಕೆಂದ್ರೆ ಅವರು ಅತ್ಯುನ್ನತ ಪರಿಪೂರ್ಣತೆನ ಆಯ್ತು. ಅದು ಅತ್ಯಂತ ಶ್ರೇಷ್ಠ ಪರಿಪೂರ್ಣತೆನೇ ಅತ್ಯುನ್ನತ. ಮತ್ತು ಅತ್ಯುನ್ನತ ಪರಿಪೂರ್ಣತೆ ಅವರು ಅದನ್ನ ಗಳಿಸಿರ್ತಾರೆ, ಸಾಧಿಸಿರ್ತಾರೆ. ಅದರಿಂದ ಮತ್ತೆ ಅವರು ಇಲ್ಲಿಗೆ ಬರುವುದಿಲ್ಲ. ನೋಡಿ, ಇಲ್ಲಿ ಅವನು ಹೇಳುತ್ತದ್ದೇನೋ, ನನ್ನನ್ನು ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚ, ಇದು ದುಃಖಗಳ ತವರು. ಏನು ಡೌಟ್ ಇದೆಯಾ ನಿಮಗೆ? ಇದು ದುಃಖಗಳ ತವರು ಅನ್ನೋದಕ್ಕೆ ನಿಮ್ಗೆ ಏನಾದ್ರೂ ಡೌಟ್ ಇದೆಯಾ? ಈಗ ನಮ್ಗೆ ಇಷ್ಟು ಅರಿತ ಮೇಲೆ ಮತ್ತೆ ನಾವು ಇಲ್ಲಿ ಇರ್ಬೇಕಾ ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡುವಂತಹದ್ದು. ಏಕೆಂದ್ರೆ ನಮ್ಗೆ ಇಲ್ಲಿ ಇರೋದು ಬೇಡ, ನರಕದಲ್ಲಿ ಕೇವಲ ನೋವು ಇರುತ್ತೆ ಅನ್ನುವಂಥದ್ದು. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೂ ಎಲ್ಲಾ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಕ್ಲಿಯರ್ ಡೆಫಿನೇಷನ್. ಈಗ ನಮ್ಗೆ ಅರ್ಥ ಆಗತ್ತೆ ನಾವು ಯಾವ ಲೋಕದಲ್ಲಿ ಇದ್ದೇವೆ ಅನ್ನುವಂತಹದ್ದು, ನಮ್ಮ ಬದುಕು ಯಾವ ತರ ಇರುತ್ತೆ ಅನ್ನುವಂಥದ್ದು. ಯಾವ ಲೋಕವೇ ಇರಲಿ, ಬ್ರಹ್ಮನ ಲೋಕದಿಂದ ಹಿಡಿದು 14 ಲೋಕಗಳಲ್ಲಿ ಐಹಿಕ ಪ್ರಪಂಚದ ಲೋಕಗಳು. ಬ್ರಹ್ಮಲೋಕದಿಂದ ಶುರುವಾಗತ್ತೆ, ಅತಳ ವಿತಳ ಅತಳ ರಸಾತಳ ಪಾತಾಳ. ಆಮೇಲೆ ನರಕ ಬೇರೆ, ಅದು ಬೇರೆ ಲೋಕ, ಶಿಕ್ಷೆಗೆ ಹೋಗುವಂತಹದ್ದು, ಅದು ಬೇರೆ. ಅದು ಈ 4 ಲೋಕಗಳಲ್ಲಿ, 14 ಲೋಕಗಳಲ್ಲಿ ಬರುವುದಿಲ್ಲ, ಅದು 14. ಸೊ ಆದ್ರಿಂದ ಈ ಎಲ್ಲವೂ ದುಃಖಗಳ ಆವಾಸಗಳೇ ಅಂತ ಹೇಳ್ತಾನೆ. ನಾವು ಸ್ವರ್ಗನೂ ಸಹಿತ ನಾವು ಮೇಲೆ ಸ್ವರ್ಗಕ್ಕೆ ಹೋದ್ರೂ ನಮ್ಮಲ್ಲಿ ಪುಣ್ಯ ಇರೋ ತನಕ ನಾವು ಇಲ್ಲಿ ಇರ್ತೇವೆ, ಆಮೇಲೆ ವಾಪಸ್ ಕೆಳಗೆ ಬರಲೇಬೇಕಾಗತ್ತೆ ಮೃತ್ಯು ಲೋಕಕ್ಕೆ ಅನ್ನುವಂಥದ್ದು. ಮತ್ತೆ ಮತ್ತೆ ಆಗ್ತಾ ಇರುತ್ತೆ ಜನನ ಮರಣ. ಅದೇ ನಮ್ಮ ನಿಜವಾದ ಸಮಸ್ಯೆ. ನಾವು ಮತ್ತೆ ಜನನ ಮರಣ ಆಗ್ತಾ ಇದ್ರೆ ನಮಗೆ ಸುಖ ದುಃಖಗಳು ಈ ತರ ನಡೀತಾನೆ ಇರುತ್ತೆ, ಮತ್ತೆ ಅದರಲ್ಲಿ ದುಃಖಗಳೇ ಜಾಸ್ತಿ ಅನ್ನುವಂಥದ್ದನ್ನ ಭಗವಂತ ಹೇಳ್ತಾನೆ. ಸೊ ಹೀಗೆ ನೋಡ್ಬೋದು ನೀವು. ಸಹಸ್ರಯುಗ ಪರ್ಯಂತಂ ಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಯುಗ ಸಹಸ್ರಾಂತಾಂ ತೇಹೋ ರಾತ್ರವಿದೋ ಜನಾಃ ಅವ್ಯಕ್ತಾದ್ವ್ಯಕ್ತಯಃ ಸರ್ವ ಪ್ರಭವಂತ್ಯಃ ರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ ಭೂತಗ್ರಾಮ ಸ ಏವಾಯಂ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಃ ರಾಗಮೇ. ಹರೇ ಕೃಷ್ಣ. ಓದಿ. ಆವಾಗ ಯಾವ್ದೋ ಪ್ರಭುಜಿ ಓದೋದು ಓದಿ. ಮನುಷ್ಯರ ಲೆಕ್ಕದ ಪ್ರಕಾರ ಪ್ರಭುಜಿ ಓದ್ತಾರೆ. ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ 1 ದಿನ. ಅವನ ರಾತ್ರಿಗೂ ಇಷ್ಟೇ ಅವಧಿ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಅನಂತರ ರಾತ್ರಿಯಾದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನರಾಗುತ್ತಾರೆ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿಯಾದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತವೆ. ಹರೇ ಕೃಷ್ಣ. ಸೊ ಇದು 1,000 ಯುಗಗಳು ಸೇರಿ ಬ್ರಹ್ಮನ 1 ದಿನ ಅಂತ ನಮ್ಮ ಲೆಕ್ಕಾಚಾರದ ಪ್ರಕಾರ. ಅಷ್ಟೇ 1,000 ಯುಗಗಳು ಸೇರಿ ಬ್ರಹ್ಮನ ರಾತ್ರಿಯೂ ಸಹಿತ ಆಗತ್ತೆ. ಆದ್ರೆ ನೋಡಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಈಗ ಬ್ರಹ್ಮನ ಹಗಲಲ್ಲಿ ಅವನು ಸೃಷ್ಟಿಯನ್ನ ಮಾಡ್ತಾನೆ, ಅದಕ್ಕೆ ಜೀವ ಕೊಡುವವನು ಭಗವಂತನೇ. ಅವರೆಲ್ಲ ಹೇಗೆ ವ್ಯಕ್ತವಾಗ್ತಾರೆ? ಬ್ರಹ್ಮನ ಹಗಲಲ್ಲಿ ಎಲ್ಲ ಜೀವಿಗಳು ವ್ಯಕ್ತವಾಗತ್ತೆ. ಅವರು ತಮ್ಮ ಕರ್ಮಫಲಗಳಿಗೆ ಅನುಸಾರ ಆ ರೀತಿಯಾದ ಶರೀರವನ್ನು ಪಡೆದು ಮತ್ತೆ ಐಹಿಕ ಪ್ರಪಂಚದಲ್ಲಿ ಇರ್ತಾರೆ. ಅದೇ ಬ್ರಹ್ಮನ ರಾತ್ರಿ ಆಗ್ತಾ ಇದ್ದಾಗೆ ಅವೆಲ್ಲ ಅವ್ಯಕ್ತವಾಗಿ ಭಗವಂತನ ಅವ್ಯಕ್ತದಲ್ಲಿ ಲೀನವಾಗ್ತಾರೆ. ಅವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ ಅವರು ಆವಾಗ. ಆಮೇಲೆ ಹಗಲಿನಲ್ಲಿ ಮತ್ತೆ ಕಾಣಿಸ್ಕೊಳ್ಳುವಂತಹದ್ದು.
ಈ ರೀತಿ ಆಗ್ತಾನೆ ಇರತ್ತೆ ಇಲ್ಲಿ. ಈ ಬ್ರಹ್ಮನಿಗೆ 100 ವರ್ಷ ವಯಸ್ಸ, ಆ ಬ್ರಹ್ಮನ ಅವಧಿ ಮುಗಿಯತ್ತೆ, ಆಗ ಬೇರೆ ಇನ್ನೊಂದು ಬ್ರಹ್ಮ ಬರ್ತಾನೆ ಅನ್ನುವಂಥದ್ದು. ಸೊ ಆದ್ರಿಂದ ಬ್ರಹ್ಮನಿಗೆ ರಾತ್ರಿ ಆಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತವೆ. ನಾಶವಾಗೋದು ಅಂದ್ರೆ ಏನು? ಶರೀರ ಅನ್ನುವಂಥದ್ದು ಇರುವುದಿಲ್ಲ ಅವರಿಗೆ. One second. Slide. Parastasmattu bhavonyam avyakto vyakta sanatanaha vyakto vyakta sanasanaha. Sorry. Parasmattu bhavonyo vyakto vyakta sanasanaha यस्स सर्वेषु भूतेषु निश्यस्सु न विनश्यति. हरे कृष्ण. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಗುರುಜಿ. ಮೊದಲು ಓದ್ಲಿಕ್ಕೆ ಬಂದವರು ಓದ್ಬಿಡಿ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು. ಅದು ಪರಮೋನ್ನತವಾದದ್ದು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವೂ ಇದ್ದಂತೆಯೇ ಇರುತ್ತದೆ. ಹರೇ ಕೃಷ್ಣ. ಸೊ ಅವ್ಯಕ್ತವಾದಂತಹ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು, ಅದು ವ್ಯಕ್ತವಾಗುವುದಿಲ್ಲ. ಅವ್ಯಕ್ತವಾದಂತಹ ಪ್ರಕೃತಿ ಅಂತ ಹೇಳ್ತಾನೆ. ಅದು ಭಗವಂತನ ಲೋಕ ಅಥವಾ ಸ್ಪಿರಿಚುವಲ್ ವರ್ಲ್ಡ್, ಆಧ್ಯಾತ್ಮಿಕ ಪ್ರಪಂಚ. ಈ ಆಧ್ಯಾತ್ಮಿಕ ಪ್ರಪಂಚ ವ್ಯಕ್ತಿ ಮತ್ತು ಅವ್ಯಕ್ತ ಜಡವಸ್ತುವನ್ನ ಮೀರಿದ್ದು. ಅಂದ್ರೆ ವ್ಯಕ್ತಿ ಅಂದ್ರೆ ಇಲ್ಲಿ ಯಾರು ವ್ಯಕ್ತನಾಗ್ತಾನೆ, ಯಾರು ಶರೀರವನ್ನು ಪಡೆದು ಕಾಣಿಸ್ಕೊಳ್ತಾನೆ. ಆದ್ರೆ ಆಧ್ಯಾತ್ಮಿಕ ಪ್ರಪಂಚ ಅನ್ನುವಂಥದ್ದು ಇದೆಲ್ಲವನ್ನ ಮೀರಿದ್ದು, ಅದು ಪರಮೋನ್ನತವಾದದ್ದು, ಅದು ನಾಶವಾಗುವುದಿಲ್ಲ, ಅದು ಶಾಶ್ವತವಾಗಿರುವಂತಹದ್ದು. ಇದ್ರ ತರ ಅಲ್ಲ, ಈ ಐಹಿಕ ಪ್ರಪಂಚ ತರ ಅಲ್ಲ, ಅದು ಶಾಶ್ವತವಾಗಿರುವಂತಹದ್ದು. ಎಲ್ಲವೂ ನಾಶವಾದಾಗ ಅದು ಹೇಗಿದೆಯೋ ಹಾಗೆ ಇರುತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅದು ಅವನ ಲೋಕ ಶಾಶ್ವತವಾಗಿ ಹಾಗೆ ಇರುವಂತದ್ದು, ಹೇಗಿದೆಯೋ ಹಾಗೆ ಇರುವಂತಹದ್ದು. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮೇಲೆ ಇದನ್ನ ನಾವು ಗೋಲೋಕ ಅಂತ ಕರೀತಾರೆ. ಇಲ್ಲಿ ಗೋಲೋಕದ ಸೆಂಟರ್ ಭಾಗದಲ್ಲಿ ಇದು ಒಂದು ಕಮಲದ ಹೂವಿನ ತರ ಈ ತರ ಇದೆ. ಮತ್ತೆ ಇದು ಶಾಸ್ತ್ರವನ್ನ ಓದಿ ಈ ರೀತಿಯಾಗಿ ನಾವು ಇದನ್ನ ಮಾಡಿದ್ದು. ಅಲ್ಲಿ ಕೃಷ್ಣ ಗೋಲೋಕ ಅನ್ನುವಂಥದ್ರಲ್ಲಿ ಜಾಗದಲ್ಲಿ ಅವನು ಇರ್ತಾನೆ ಮೂಲ ರೂಪದಲ್ಲಿ. ಅಲ್ಲಿ ಈ ನಾವು ವೃಂದಾವನದಲ್ಲಿ ಏನು ಲೀಲೆಗಳನ್ನ, ಭಗವಂತನ ಲೀಲೆಗಳನ್ನ ಕೇಳಿದ್ದೆವು, ಅದೇ ರೀತಿಯಾದಂಥ ಲೀಲೆಗಳು ಆಗ್ತಾನೆ ಇರುತ್ತೆ. ಆಮೇಲೆ ಈ ಕಮಲದ ಈ ಎಸಳುಗಳು ಸುತ್ತಲೂ ಏನ್ ನೋಡ್ತೀರಿ ಅದೆಲ್ಲ ಒಂದೊಂದು ಲೋಕಗಳು. ಅಂದ್ರೆ ಅಲ್ಲಿ ಆಧ್ಯಾತ್ಮಿಕ ಪ್ರಪಂಚದ ಒಂದೊಂದು ಲೋಕಗಳು. ಆಮೇಲೆ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ನಾರಾಯಣ, ವೈಕುಂಠ ಲೋಕಗಳು. ಈ ರೀತಿಯಾಗಿ ಇವೆಲ್ಲ ಸ್ವಯಂ ಪ್ರಕಾಶದಿಂದ ಬೆಳಗುವಂತಹದ್ದು. ಆ ಪ್ರಕಾಶ ಎಲ್ಲಿಂದ ಬರುತ್ತೆ? ಭಗವಂತನಿಂದನೇ ಬರುವಂತಹದ್ದು. ಆದರೆ ಇಲ್ಲಿ ಕೆಳಗೆ ಇರುವಂತಹದ್ದು ಐಹಿಕ ಪ್ರಪಂಚ. ಈ ಐಹಿಕ ಪ್ರಪಂಚ ಕತ್ತಲಾಗಿರುವಂತ, ಇದಕ್ಕೆ ಬೆಳಗಲಿಕ್ಕೆ ಸೂರ್ಯ ಬರಬೇಕು. ಸೂರ್ಯ ಅಲ್ಲಿಂದ ಬೆಳಕನ್ನ ಪಡೆದು ನಮ್ಗೆ ಇಲ್ಲಿ ಕೊಡಬೇಕಾಗತ್ತೆ. ಸೊ ಆದ್ರಿಂದ ಈ ಐಹಿಕ ಪ್ರಪಂಚ ಅನ್ನೋದು ಅತ್ಯಂತ ಕತ್ತಲಾದಂತಹದ್ದು. ಇದನ್ನ ನಾವು ಗೋಲೋಕ ಚಾರ್ಟ್ ಅಂತ ಕರಿತೇವೆ. ಇಲ್ಲಿ 14 ಲೋಕಗಳಿದ್ದಾವೆ, ಬ್ರಹ್ಮಲೋಕದಿಂದ ಹಿಡಿದು. ಅದರಿಂದ ಇಲ್ಲಿ ಒಬ್ರು ಮುಕುಂದಮಾಲಾ ಸ್ತೋತ್ರ ಅನ್ನುವಂತಹ ಇದರಲ್ಲಿ ಈ ನಮ್ಮ ಅವ್ರ ಹೆಸರು ಕುಲಶೇಖರ ಆಳ್ವಾರ್. ಕರೆಕ್ಟ್. ಸೊ ಅವರು ಹೇಳುವಂತಹದ್ದೇನು? ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅದೈವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ಸೆ ಕಂಠಾವರೋಧನ ವಿಧ ಸ್ಮರಣಂ ಕುತಸ್ತೆ. ಹರೇ ಕೃಷ್ಣ. ಅನುವಾದ ಯಾರು ಓದ್ತೀರಾ? ಗುರುಜಿ ಓದಿ ಮಾತಾಜಿ, ಅನಿತಾ ಮಾತಾಜಿ ಓದಿ.
ಅನುವಾದ. ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜಹಂಸವು ನಿನ್ನ ಪಾದರವಿಂದಗಳ ದಂಟನ್ನು ಸುತ್ತಿಕೊಳ್ಳುವಂತೆ ನನ್ನನ್ನು ಈ ಕೂಡಲೇ ಸಾಯಿಸು. ಇಲ್ಲದಿದ್ದರೆ ನಾನು ಕೊನೆಯುಸಿರೆಳೆಯುವಾಗ ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ? ಈ ಹರೇ ಕಫ ಕೃಷ್ಣ ಗುರುಜಿ. ಕಫ ವಾತ ಪಿತ್ತ ನಮ್ಮನ್ನ ಕಾಡತ್ತಲ್ಲ, ಈ ಆಯುರ್ವೇದ ಕಫ ವಾತ ಪಿತ್ತದ ಮೇಲೆ ನಮ್ಗೆ ಔಷಧಿ ಕೊಡ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅವ್ರಿಗೆ, ಕುಲಶೇಖರ್ ಆಳ್ವಾರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಈಗ ಸರಿಯಾಗಿದ್ದೇನೆ, ಆರೋಗ್ಯವಾಗಿದ್ದೇನೆ, ನಿನ್ನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೇನೆ, ನೀ ತಗೊಂಡ್ಬಿಡು. ರಾಜಹಂಸ ಹೇಗೆ, ರಾಜಹಂಸಕ್ಕೆ ಅದಕ್ಕೆ ಅಲ್ಲಿ ಆ ಕಮಲದ ಹೂವಿನ ದಂಟನ್ನ ಸುತ್ತಕೊಳ್ಳೋದು, ಜಗಿಯೋದು ತುಂಬಾ ಇಷ್ಟ ಅಂತೆ. ಅದೇ ರೀತಿಯಾಗಿ ನನಗೆ ನಿನ್ನ ಪಾದಗಳ ಅಡಿಯಲ್ಲಿ ಇರ್ಲಿಕ್ಕೆ ಬಹಳ ಇಷ್ಟ. ಈಗ ನಾನು ಆ ಒಂದು ಸಾಧ್ಯತೆಯಲ್ಲಿ ಇದ್ದೇನೆ. ಅದರಿಂದ ನೀನು ನನ್ನನ್ನ ಕರ್ಕೊಂಡ್ಬಿಡು, ನನಗೆ ಈಗಲೇ ನನಗೆ ಮೋಕ್ಷ ಅಂದ್ರೆ ಸಾವು ಬಂದ್ಬಿಡ್ಲಿ, ನಾನು ಮತ್ತೆ ಈ ಶರೀರದಲ್ಲಿರೋದು ಬೇಡ ಅನ್ನುವಂಥದ್ದನ್ನು ಅವರು ಬೇಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ವಯಸ್ಸಾದ್ಮೇಲೆ ಸಾಯುವ ಸಮಯದಲ್ಲಿ ನಿನ್ನ ನಾಮಸ್ಮರಣೆಯನ್ನ ಮಾಡೋದು ಬಹಳ ಕಷ್ಟ ಆಗತ್ತೆ, ಕಫ ವಾತ ಪಿತ್ತದಿಂದ ಅನ್ನುವಂಥದ್ದನ್ನು ಅವರು, ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ ಅಂತ ಅವರು ಬೇಡ್ಕೊಳ್ತಾರೆ. ಅದರಿಂದ ಭಗವತ್ ಪ್ರಾಪ್ತಿ ಆಗ್ಬೇಕಂದ್ರೆ ನಾವು ಸಾಯುವಾಗ ಭಗವಂತನನ್ನ ನೆನೆಯಬೇಕು ಅಷ್ಟೇ. ತುಂಬಾ ಈಸಿ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಹರೇ ಕೃಷ್ಣ. ಓದ್ಲ ಗುರುಜಿ? ಹಾ, ಓದಿ ಮಾತಾಡಿ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಮತ್ತು ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಧನ್ಯವಾದ ಗುರುಜಿ. ಭಕ್ತಿ ಸೇವೆ ಅನ್ನುವಂತಹದ್ದು ಒಂದು ರೀತಿಯಾದಂತಹ ಇಮೋಷನಲ್ ಅಥವಾ ಒಂದು ಸೆಂಟಿಮೆಂಟಲ್ ವಿಷಯ ಅಲ್ಲ. ಅದನ್ನ ಸರಿಯಾಗಿ ತಿಳಿದು ನಾವು ಮಾಡಬೇಕು ಅನ್ನೋದನ್ನ ನಮ್ಮ ಪ್ರಭುಗಳು ಹೇಳ್ತಾರೆ. ಆದ್ರೆ ಈ ಭಕ್ತಿ ಸೇವೆಯೇ ಭಗವಂತನನ್ನ ಅದು ನಮಗೆ ಎಲ್ಲಾ ಫಲಗಳನ್ನು ಕೊಡುತ್ತೆ, ಬರೀ ಭಕ್ತಿ ಸೇವೆ ಮಾಡುವಂತಹದ್ದು. ನಾಳಿನ ಅಧ್ಯಾಯದಲ್ಲಿ ಹೇಗೆ ನಾವು ಭಗವಂತನ ಭಕ್ತಿಯನ್ನ ಮಾಡಬಹುದು ಅಂತ ಹೇಳ್ತಾನೆ ಅವನು. ಹೇಗೆ ನಾವು ಸುಲಭವಾಗಿ ಭಕ್ತಿಯನ್ನ ಹೇಗೆ ಮಾಡಬಹುದು ಅನ್ನೋದನ್ನ ನಾಳೆ ಹೇಳ್ತಾನೆ. ಸೊ ಆದ್ರಿಂದ ಯಾರು ಭಕ್ತಿ ಸೇವೆಯ ಮಾರ್ಗವನ್ನ ಸ್ವೀಕಾರ ಮಾಡ್ತಾರೆ ಅವರು ವೇದಾಧ್ಯಯನ ಮಾಡುವಂತಹದ್ದು ಅವಶ್ಯಕತೆ ಇಲ್ಲ, ಯಜ್ಞಗಳನ್ನ ಮಾಡುವಂತಹ ಅವಶ್ಯಕತೆ ಇಲ್ಲ, ದಾನ ಮಾಡುವಂತಹ ಅವಶ್ಯಕತೆ ಇಲ್ಲ, ಅಥವಾ ಕಾಮ್ಯ ಕರ್ಮಗಳಿಂದ ಏನಾದ್ರೂ ಅವ್ರಿಗೆ ಫಲ ಸಿಗತ್ತಲ್ಲ, ಏನಾದ್ರು ನಾನು ಆ ರೀತಿಯಾದಂತಹ ಫಲಗಳು ನನಗೆ ಸಿಗ್ಬೇಕಂದ್ರೆ ನಾನು ಏನ್ ಕೆಲಸ ಮಾಡ್ತೇನೆ ಆ ರೀತಿಯಾದಂತಹ ಕೆಲಸಗಳನ್ನು ಮಾಡ್ಬೇಕಂತಿಲ್ಲ. ಅದೆಲ್ಲವೂ ಅವನಿಗೆ ಒದಗತ್ತೆ ಜೊತೆಗೆ. ಯಾಕೆಂದ್ರೆ ಇದು ಟಾಪ್ ಮೋಸ್ಟ್. ಭಗವಂತನನ್ನ ಆದಷ್ಟು ಸುಲಭವಾಗಿ ಮತ್ತು ಶೀಘ್ರವಾಗಿ ಭಗವಂತನ ಪ್ರಾಪ್ತಿ ಆಗ್ಬೇಕಂದ್ರೆ ನಾವು ಭಕ್ತಿಯನ್ನ ಮಾಡಬೇಕು. ಅವನಿಗೆ ಎಲ್ಲವೂ ಸಿಗತ್ತೆ ಅನ್ನೋದನ್ನ ಇಲ್ಲಿ ಮತ್ತೆ ಅವನು ಹೇಳ್ತಾ ಇದ್ದಾನೆ. ಪರಮ ಶಾಶ್ವತವಾದ ನಿವಾಸವನ್ನ ಸೇರ್ತಾನೆ. ಅವನ ನಿವಾಸ ಅಲ್ಲಿಗೆ ಅವನು ಸೇರ್ತಾನೆ. ಹರೇ ಕೃಷ್ಣ. ಏನಾದರೂ ಕೇಳಲಿಕ್ಕಿದ್ರೆ ಕೇಳಿ, ಇಲ್ಲ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸೋಣ ಒಂದು ರೌಂಡ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಂದೊಂದು ಪ್ರಶ್ನೆ ಇದೆ ಪ್ರಭುಜಿ. ಹೇಳಿ ಮಾತಾಡಿ. 7ನೇ ಶ್ಲೋಕದಲ್ಲಿ ಪ್ರಭುಜಿ, ಅರ್ಜುನನೇ ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಹೇಳಿದ್ದಾರೆ ಪ್ರಭುಜಿ 9ನೇ ಶ್ಲೋಕದಲ್ಲಿ, ಪರಮ ಪುರುಷನು ಎಲ್ಲವನ್ನು ಬಲ್ಲವನು, ಅತಿ ಪುರಾತನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣದಾಗಿರುವವನು ಅಂತ ಹೇಳಿದ್ದಾರೆ. ಎಲ್ಲನೂ ಅವರೇ ಪಾಲಿಸುವವರು ಅಂತಾನೆ ಹೇಳಿದ್ದಾರೆ. ಆದ್ರೆ ಕೃಷ್ಣನ್ ರೂಪದಲ್ಲಿ ನನ್ನನ್ನು ಸ್ಮರಿಸುತ್ತಿರ್ಬೇಕು ಅಂದ್ರೆ ಬೆಳಕಿನ ರೂಪದಲ್ಲಿ ಇದ್ದೀನಿ ಅಂತ ಹೆಂಗೆ ಕೃಷ್ಣ ಪ್ರಭುಜಿ? ಅಲ್ಲ, ಕೃಷ್ಣನ ವರ್ಣನೆ 1 ಸೆಕೆಂಡ್ ನಿಮ್ಗೆ ಇಲ್ಲಿ ಶೇರ್ ಮಾಡ್ತೇನೆ. ಯಾವ ತರ ಕೃಷ್ಣನ ವರ್ಣನೆ ಇದೆ ಅನ್ನುವಂತಹದ್ದು.
ಹ್ಮ್ Just 1 second. Second. ಅಯ್ಯೋ ದೇವ್ರೆ, ಇದು ಓಪನ್ ಆಗ್ತಾ ಇಲ್ವಲ್ಲ. ಕೃಷ್ಣನ ಯಾವ ರೀತಿ ಸ್ಮರಣೆ ಮಾಡಬೇಕು ಅನ್ನೋದಕ್ಕೆ ಕೃಷ್ಣ ಹೇಗಿದ್ದಾನೆ ಅಂತ ಬ್ರಹ್ಮ ಸಂಹಿತೆ ವರ್ಣನೆ ಮಾಡುತ್ತೆ. ಆ ಬ್ರಹ್ಮ ಸಂಹಿತೆಯ ಪ್ರಕಾರ ನಾವು ಅವನನ್ನ ಕೃಷ್ಣ ಹೇಗೆ 2 ಕೈಗಳ ರೂಪ, ನೀಲಮೇಘ ಶ್ಯಾಮ, ಅವನು ಆ ರೀತಿಯಾಗಿ ನಾವು ಅವನನ್ನ ಧ್ಯಾನಿಸಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ. ಈಗ ನಾರಾಯಣನ ರೂಪದಲ್ಲಿ ಅಥವಾ ಇದರಲ್ಲಿಯೋ ನಾವು ಚತುರ್ಭುಜ ನಾರಾಯಣನ ರೂಪದಲ್ಲಿ ಧ್ಯಾನಿಸ್ಬೇಕಂತಿಲ್ಲ. ಬಟ್ ಅವನನ್ನ ಶುದ್ಧವಾಗಿ ನಾವು ಹೇಗೆ ಧ್ಯಾನಿಸುವುದು? ಕೃಷ್ಣ ಅನ್ನುವಂಥದ್ದು. ಕೃಷ್ಣ ಯಾವುದೇ ರೀತಿಯಾಗಿ ಹೇಗೆ ನಾವು ಕೃಷ್ಣನ ನೋಡಿದ್ದೇವಲ್ಲ ಹಲವಾರು ಫೋಟೋಗಳಲ್ಲೆಲ್ಲ, ಹೇಗೆ ನಾವು ಕೃಷ್ಣನನ್ನ ನೋಡ್ತೀವಿ ಅಲ್ವಾ? ಹೌದು ಪ್ರಭುಜಿ. ಸೊ ಅದೇ ರೀತಿಯಾಗಿ 2 ಕೈಗಳ ರೂಪ, ಅವನ ಶರೀರದ ವರ್ಣನೆ ಇದೆ. ಜಸ್ಟ್ ಅ ಸೆಕೆಂಡ್, ನಾನು ನಿಮ್ಗೆ ಇಲ್ಲ ಇರಿ. ಬ್ರಹ್ಮ ಸಮಿತಿಯಲ್ಲಿ ಭಗವಂತನ ಕುರಿತಾಗಿ ಏನ್ ಹೇಳ್ತಾರೆ ಅಂದ್ರೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ ಅನ್ನುವಂಥದ್ದನ್ನ ನಿಮ್ಗೆ ಶೇರ್ ಮಾಡ್ತೇನೆ. ಒಂದು ಚಿಕ್ಕ 5 ಮಿನಿಟ್ಸ್, ಓಕೆ? ಎಕ್ಸ್ಟ್ರಾ ಆಮೇಲೆ ಒಂದು ಜಪ ಮಾಡೋಣ. ಸ್ವಲ್ಪ ಬೇಗ ಆಗಿದೆ ಆದ್ರೂ. ಕಾಣಿಸ್ತಾ ಇದೆಯಲ್ಲ? ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಅಂದ್ರೆ ಗೋವಿಂದ ಎಂದು ಕರೆಯಲ್ಪಡುವ ಕೃಷ್ಣ ಪರಮಾತ್ಮ ಅವರು ಶಾಶ್ವತದ ಆನಂದಮಯ ಆಧ್ಯಾತ್ಮಿಕ ದೇಹವನ್ನ ಹೊಂದಿದ್ದಾರೆ. ಅವರು ಎಲ್ಲದರ ಮೂಲವಾಗಿದೆ. ಅವನಿಗೆ ಬೇರೆ ಯಾವುದೇ ಮೂಲವಿಲ್ಲ ಮತ್ತು ಅವನು ಎಲ್ಲಾ ಕಾರಣಗಳಿಗೆ ಮುಖ್ಯ ಕಾರಣ. ಚಿಂತಾಮಣಿ ಪ್ರಕರ ಸದ್ಮಿಸು ಕಲ್ಪ ವೃಕ್ಷಂ ಲಕ್ಷಾವೃತೇಶು ಸುರಭಿರಭಿಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಇದು ಬ್ರಹ್ಮ ಹೇಳ್ತಾ ಇರುವಂತಹದ್ದು. ನಾನು ಗೋವಿಂದನನ್ನ ಪೂಜಿಸುತ್ತೇನೆ. ಆದ್ಯ ಭಗವಂತ ಹಸುಗಳನ್ನು ಪೋಷಿಸುವ ಎಲ್ಲ ಆಸೆಗಳನ್ನು ಅಂದ್ರೆ ನೀಡುವ ಮೊದಲ ಮೂಲ ಪುರುಷ. ಆಧ್ಯಾತ್ಮಿಕ ರತ್ನಗಳಿಂದ ನಿರ್ಮಿಸಲಾದ ನಿವಾಸಗಳಲ್ಲಿ ಲಕ್ಷಾಂತರ ಉದ್ದೇಶಿತ ಮರಗಳಿಂದ ಆವೃತವಾಗಿರುವ ಯಾವಾಗಲೂ ಸಾವಿರಾರು ಲಕ್ಷ್ಮಿಯರು ಅವನ ಸೇವೆಯಲ್ಲಿ ಇರುವಂತವರು ಅನ್ನುವಂಥದ್ದನ್ನ ಹೇಳ್ತಾನೆ. ಇಲ್ಲಿ ನೋಡಿದ್ರೆ ಇದು ಮುಖ್ಯವಾಗಿ ಅವನ ಇದರ ಬಗ್ಗೆ ವರ್ಣನೆ. ವೇಣುಂ ಪುಣಂತಂ ಅರವಿಂದ ದಲಾಯತಾಕ್ಷಂ ಬರ್ಹಾವತಂಸಂ ಅಸಿತಾಂಬುಧ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ತನ್ನ ಕೊಳಲನ್ನು ನುಡಿಸುವುದರಲ್ಲಿ ನಿಪುಣನಾದ ಅರಳುವ ಕಣ್ಣುಗಳಿಂದ ಕಣ್ಣುಗಳಿರುವ ಗೋವಿಂದನನ್ನು ಆರಾಧಿಸುತ್ತೇನೆ. ಕಮಲದ ದಳಗಳು ನವಿಲಿನ ಗರಿಯಿಂದ ಅಲಂಕರಿಸಲ್ಪಟ್ಟ ತಲೆಯೊಂದಿಗೆ ಅವನ ಅಲಂಕರಿಸಲ್ಪಟ್ಟ ತಲೆಯೊಂದಿಗೆ ಸೌಂದರ್ಯದ ಆಕೃತಿಯೊಂದಿಗೆ ವರ್ಣದಿಂದ ಕೂಡಿದ ನೀಲಿ ಮೋಡಗಳು ಅವನ ಶರೀರದ ಬಣ್ಣ.
ಮತ್ತು ಅವನ ಅನನ್ಯ ಸೌಂದರ್ಯ ಲಕ್ಷಾಂತರ ಮನ್ಮಥರನ್ನ ಆಕರ್ಷಿಸುತ್ತದೆ ಅನ್ನುವಂತಹದನ್ನ ಇಲ್ಲಿ ಹೇಳಲಾಗಿದೆ. ಸೊ ಅವನು ಆ ರೀತಿಯಾಗಿ ಇರ್ತಾನೆ. ಸೊ ಇನ್ನೂ ಇದೆ ಇದರಲ್ಲಿ ಒಂದ್ 2-3 ಶ್ಲೋಕ ನಿಮಗೆ ಇವತ್ತು. ಸೊ ಭಗವಂತನ ಆ ರೀತಿಯಾಗಿ ಅವನು ಹೇಳ್ತಾನೆ ತನ್ನನ್ನ 2 ಕೈಗಳ ರೂಪದಲ್ಲಿ, ಅವನ 2 ಕೈಗಳ ರೂಪವೇ ಶಾಂತ ಸ್ವಭಾವ. ನಾರಾಯಣ ವಿಷ್ಣುಲ್ಲ ಅವನು ಉದ್ದೇಶದಿಂದ ಅವನು ವಿಸ್ತರಣೆ, ಅವೆಲ್ಲ ಶಾಶ್ವತವಾದ ವಿಸ್ತರಣೆಗಳಲ್ಲ, ಅವಶ್ಯಕತೆಗೆ ಅನುಸಾರವಾಗಿ ಅವನು ವಿಸ್ತರಣೆಗೊಳ್ತಾನೆ. ಆದರೆ ಮೂಲ ಶಾಶ್ವತ ರೂಪ ಕೃಷ್ಣ ಮಾತ್ರ, 2 ಕೈಗಳ ರೂಪ. ಅವನು ತನ್ನ ಮೂಲ ರೂಪದಲ್ಲಿಯೇ ಅವತಾರಿ ಆಗಿಯೇ ಬಂದದ್ದು, ಕೃಷ್ಣಾವತಾರದಲ್ಲಿ ನಾವೇನ್ ಹೇಳ್ತೇವೆ ಅಲ್ಲಿ. ಆದ್ರಿಂದ ನಾವು ಭಗವಂತನನ್ನ ಆ ರೀತಿಯಾಗಿ ಧ್ಯಾನ ಮಾಡಬೇಕು ಅಂತ ಅವನು ಹೇಳ್ತಾನೆ ಇಲ್ಲಿ. ಅವನು ವಿಸ್ತರಣೆ ಏನೂ ಇರತ್ತೆ, ಅವನು ಎಲ್ಲಿ ಹೇಗ್ ಬೇಕಾದ್ರೂ ಇರ್ಬೋದು, ಆದ್ರೆ ನಾವು ಎಲ್ಲದಕ್ಕೂ ಗೌರವ ಕೊಡಬೇಕು. ಶಿವನೂ ಕೃಷ್ಣನೇ, ನಿಮ್ಗೆ ಅರ್ಥ ಆಗತ್ತೆ ಈಗ 10ನೇ ಅಧ್ಯಾಯಕ್ಕೆ ಹೋದಾಗ. ಅವನು ಕೃಷ್ಣನೇ ಮತ್ತೆ ಎಲ್ಲವೂ ಕೃಷ್ಣನೇ ಅನ್ನೋದು ಅರ್ಥ ಆಗತ್ತೆ. ಆದ್ರೆ ಏನಂದ್ರೆ ಅವನ ಮೂಲ ಕೃಷ್ಣ, ಅವನು 2 ಕೈಗಳ ರೂಪದಲ್ಲಿ ಇರುವಂತವನು. ಹರೇ ಕೃಷ್ಣ. ಹರೇ ಕೃಷ್ಣ. ಗುರುಗಳು ಒಂದೇ ಒಂದು ಅದು ಡೌಟ್ ಅಂದ್ರೆ ಅದರ್ಥ ಜಿಜ್ಞಾಸುಗಳು ಅಂದ್ರೆ ಯಾರು ಅಂತ ಒಂದು ನನ್ಗೆ ಅರ್ಥ ಆಗಿಲ್ಲ. ಕೆಲವರಿಗೆ ಕ್ಲಾರಿಟಿ ಇರುವುದಿಲ್ಲ, ಏನೋ ಒಂದು ಹುಡುಕ್ತಾ ಇರ್ತಾರೆ ಅವರು, ಹುಡುಕುವಂತವ್ರು. ಅಂದ್ರೆ ಎಲ್ಲಾದ್ರಲ್ಲೂ ತಪ್ಪು ಕಂಡಿಡಿಯೋರು ಅಂತನಾ? ಅಲ್ಲಲ್ಲ, ತಪ್ಪು ಕಂಡುಹಿಡಿಯೋರು ಅಂತ ಅಲ್ಲ, ಅವರು ಶರಣಾಗತರಾಗ್ತಾರೆ ಅಂತ ಹೇಳಿದಾನೆ. ಅವರು ಭಗವಂತನಿಗೆ ಶರಣಾಗತರಾಗ್ತಾರೆ. ಯಾಕೆಂದ್ರೆ ತಪ್ಪು ಕಂಡುಹಿಡಿಯೋರು ಅಂತಲ್ಲ, ಒಂಥರ ಅವರಿಗೆ ಈ ಜಿಜ್ಞಾಸುಗಳಂದ್ರೆ ಎಲ್ಲದನ್ನು ಪ್ರಶ್ನೆ ಮಾಡ್ತಾರೆ ಅವರು. ಯಾಕೆ ಏನು, ಯಾಕೆ ಹೀಗಿದೆ, ಯಾಕೆ ಆಗಿದೆ ಅಂತ. ಅದಕ್ಕೂ ಇನ್ನೊಂದು ಕೊನೆಯರು, ಇನ್ನು ಯಾರೋ ಮತ್ತೆ 4 ಬಗೆಯಲ್ಲಿ ಒಬ್ರು ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು, ಇನ್ನೊಬ್ರು ಪರಮಾತ್ಮದ ಜ್ಞಾನದ ಅನ್ವೇಷಣೆ ಇಲ್ಲ, ಜ್ಞಾನದ ಅನ್ವೇಷಣೆ. ಅವರು ಏನಾಡ್ತಾರೆ, ಜ್ಞಾನ ಭಗವಂತ ಏನ್ ಕೊಟ್ಟಿದಾನೋ ಸ್ಕ್ರಿಪ್ಚರ್ ಅನ್ನ ಸ್ಟಡಿ ಮಾಡ್ಕೊಂಡು ಹೋಗ್ತಾರೆ, ಜ್ಞಾನದ ಅನ್ವೇಷಣೆ. ಇವ್ರು ಹಾಗಲ್ಲ, ಇವ್ರು ಒಂಥರ ಎಕ್ಸ್ಪೆರಿಮೆಂಟ್ ಮಾಡೋ ಜಾಸ್ತಿ, ಆದ್ರೆ ಶರಣಾಗತರಾಗಿರ್ತಾರೆ. ಅವರು ಶರಣಾಗತರಾಗ್ತಾರೆ. ಧನ್ಯವಾದ ಗುರುಜಿ. ಇವರು ತಮ್ಮ ಉತ್ತರವನ್ನ ತಾವೇ ಹುಡ್ಕೊಳ್ಳಿಕ್ ಹೋಗ್ತಾರೆ, ಜಿಜ್ಞಾಸು ಅಂದ್ರೆ ಆತರ ಅವರು ಶರಣಾಗತರಾಗ್ತಾರೆ ಅಂತ ಹೇಳ್ತಾನೆ ಅವನು. ಹೌದು. ಧನ್ಯವಾದ ಗುರುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ನಾವೆಲ್ಲ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋಣ ಒಂದರೊಟ್ಟಿಗೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಕೃಷ್ಣ ರಾಮ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ 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 ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ 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 ಕೃಷ್ಣ 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 ಹರೇ ಹರೇ ರಾಮ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ
Hare Krishna 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 Hare Hare Ram Hare Ram 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 Hare Hare Krishna Hare Krishna 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 Hare Hare Ram Hare Ram 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 Hare Hare Krishna Hare Krishna Krishna Hare Hare Ram 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 Hare Krishna Hare Krishna 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 Hare Hare Ram Ram Hare Hare Krishna Krishna Hare Hare Ram Hare Ram 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 Hare Hare Krishna Hare Krishna 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 Hare Hare Ram Hare Ram 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 Hare Hare Krishna Hare Krishna 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 Hare Hare Ram Hare Ram 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 Hare Hare Krishna Hare Krishna 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 Hare 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 Ram 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 Hare Hare Krishna Hare Krishna 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 Hare Hare Ram Ram Hare Hare Krishna Hare Krishna 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 Hare Hare Ram 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 Hare Hare Krishna Hare Krishna 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 Hare Hare Ram Hare Hare Krishna Hare Krishna 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 Hare Hare Ram Ram Hare Krishna Hare Krishna Krishna Hare Hare Ram Ram Hare Hare Krishna Hare Krishna Krishna Hare 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 Ram Hare Hare Krishna Hare Krishna 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 Hare Hare Ram Ram Hare Hare Krishna Krishna Hare Hare Ram Ram Hare Hare Krishna Hare Krishna 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 Hare Hare Ram Ram Hare Hare Krishna Hare Krishna 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 Hare Hare Ram Ram Hare Hare Krishna Krishna Hare Hare Ram Hare Ram Hare Hare Krishna Krishna Hare Hare Ram Hare Ram Hare Hare Krishna Hare Krishna Krishna Hare 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 Krishna 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 Hare Hare Ram Ram Hare Hare Krishna Hare Krishna 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 Hare Hare Ram Ram Hare Ram Hare Hare Krishna Hare Krishna 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 Hare Hare Ram Ram Hare Hare Krishna Hare Krishna 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 Hare Hare Ram Ram Hare Hare Krishna Hare Krishna Krishna Hare Hare Ram Hare Hare Krishna Hare Krishna 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 Hare Hare Ram Hare Ram Hare Hare Krishna Hare Krishna 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 Hare Hare Ram Ram Hare 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 Krishna 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 Hare Hare Ram Hare Ram Hare 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 Krishna 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 Hare Hare Ram Hare Ram Hare Hare Krishna 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 Hare Hare Ram Hare 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 Krishna 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 Hare Hare Ram Hare Ram Hare Hare Krishna 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 Hare Hare Ram Hare Ram Hare Hare Krishna Krishna Hare Hare Ram Hare Ram Hare Hare Krishna 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 Hare Hare Ram Ram Hare Krishna 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 Hare Hare Ram Hare Ram Hare 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 Krishna 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 Hare Hare Ram Hare Ram Hare Krishna 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 Hare Hare Ram Hare Ram Hare Krishna 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 Hare Hare Ram Hare वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः भगवद्गीता ग्रंथराज के जयवागली श्रीला प्रभुपाद के जयवागली अनंत कोटि वैष्णव वृंद के जयवागली ನೆರೆದಿರುವ ಎಲ್ಲಾ ಭಕ್ತವೃಂದಕ್ಕೂ ಜಯವಾಗಲಿ ಹರೇ ಕೃಷ್ಣ ಹರೇ ಕೃಷ್ಣ ಶುಭರಾತ್ರಿ ಧನ್ಯವಾದಗಳು ಹರೇ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ ಮಾತಾಜಿ ಹರೇ ಕೃಷ್ಣ